ನಮಸ್ತೆ ವೀಕ್ಷಕರೇ. ಕರಾವಳಿ ಭಾಗ ಎಂದ ತಕ್ಷಣ ನಮಗೆ ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ನೆನಪಾಗುವುದೇ ಮೀನುಗಾರಿಕೆ. ಈ ಮೀನುಗಾರಿಕೆಯನ್ನೇ ನಂಬಿಕೊಂಡು ಲಕ್ಷಾಂತರ ಮಂದಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಈ ಮೀನುಗಾರಿಕೆ ಇಲ್ಲದಿದ್ದರೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಆರ್ಥಿಕತೆಯನ್ನು ತುಂಬ ನಷ್ಟ ಹೊಂದ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಮೀನುಗಾರರು ಈ ಮೀನುಗಾರಿಕೆಯನ್ನು ನಂಬಿಕೊಂಡಿರುವವರು ತುಂಬಾ ಕಷ್ಟ ಬರ್ತಿದ್ದಾರೆ. ಏಕೆಂತ ಹೇಳಿದರೆ ಈ ಗೋವಾ ರಾಜ್ಯದಲ್ಲಿ ನಮ್ಮಿಂದ ಏನು ಮೀನುಗಳು ರಫ್ತಾಗುತ್ತಿದ್ದು ಅಲ್ಲಿ ಏನು ಆಮದು ಮಾಡಿಕೊಂಡಿದ್ದು ಅದನ್ನು ಅವರು ಏಕಾಏಕಿ ನಿಷೇಧವನ್ನು ಹೊಂದಿರುತ್ತಾರೆ. ಆ ನಿಷೇಧ ಯಾಕಾಗಿ ಮಾಡಿದ್ರು, ಆ ನಿಷೇಧದಿಂದ ನಮ್ಮ ರಾಜ್ಯಕ್ಕೆ ಅಂದರೆ ಕರಾವಳಿ ಮೀನುಗಾರಿಕೆ ಎಷ್ಟು ತೊಂದರೆ ಆಗ್ತಿದೆ, ಅವರಿಂದ ಅದಕ್ಕೆ ಏನು ಲಾಭ ಇದೆ ಅಂತ ಹೇಳಿ ಇವತ್ತು ಈ ಚರ್ಚೆ ಮಾಡಿಕೊಳ್ಳೋಣ. ಇದೇ ಇವತ್ತಿನ ವಿಶೇಷ ಗೋವಾ ಕಿರಿಕ್. ಮೊದಲನೇದಾಗಿ ಗೋವಾ ಕಿರಿಕ್ ಯಾಕೆ ಅಂತ ಹೇಳಿದರೆ, ಈ ಗೋವಾದಲ್ಲಿ ನಮ್ಮ ಮೀನುಗಾರಿಕೆ ಅಂದರೆ ಮೀನನ್ನು ಅವರು ಆಮದು ಮಾಡ್ಕೊಳ್ತಾ ಇಲ್ಲ. ಅವರು ಏನೋ ಒಂದು ನೆಪ ಕೊಟ್ಟು ಏನೋ ಒಂದು ಕೆಮಿಕಲ್ ಇದೆ ಆ ಮೀನಿನಲ್ಲಿ, ಒಂದು ಏನೋ ತಿನ್ನುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಎಂಬ ಕಾರಣ ಕೊಡ್ತಿದ್ದಾರೆ. ಇದರ ಬಗ್ಗೆ ನಾವು ಒಂದು ಸಣ್ಣ ವರದಿ ಮಾಡಿಕೊಂಡು ಬಂದಿದ್ದೇವೆ. ಅದನ್ನು ವರದಿಯನ್ನು ನೋಡ್ತಾ ನಮ್ಮ ಮುಂದಿನ ಚರ್ಚೆಯನ್ನು ಮುಂದುವರಿಸೋಣ. ಕರಾವಳಿ ಜಿಲ್ಲೆಗಳ ಆರ್ಥಿಕತೆಯ ಬೆನ್ನೆಲುಬೆ ಮುರಿದಂತಾಗಿದೆ. ಪದೇ ಪದೇ ಮೀನುಗಾರಿಕೆ ನಷ್ಟದ ಹಾದಿ ಹಿಡಿತಾ ಇದೆ. ನಮ್ಮ ರಾಜ್ಯದ ಮಂಗಳೂರು, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮೀನು ಹೇರಳವಾಗಿ ಗೋವಾಗೆ ರಫ್ತಾಗ್ತಿತ್ತು. ಈಗ ಗೋವಾದಲ್ಲಿ ನಮ್ಮ ರಾಜ್ಯದ ಮೀನು ಖರೀದಿಗೆ ನಿಷೇಧ ಹೇರಲಾಗಿದೆ. ಇಲ್ಲಿನ ಮೀನಿಗೆ ವಿಷಕಾರಿ ರಾಸಾಯನಿಕ ಹಾಕಲಾಗುತ್ತೆ ಅನ್ನೋ ಗೊಂದಲ ಹುಟ್ಟುಹಾಕಿ ಮೀನು ಆಮದು ಮಾಡಿಕೊಳ್ಳದ್ದನ್ನೇ ಗೋವಾ ಕೈಬಿಟ್ಟಿದೆ. ಮೀನು ಕೆಡದಂತೆ ಫಾರ್ಮಲಿನ್ ಬಳಸುತ್ತಾರೆ ಎಂಬ ಆರೋಪ ಈ ಹಿಂದೆಯೂ ಕೇಳಿ ಬಂದಿತ್ತು. ಈ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರದ ಅಧಿಕೃತ ಲ್ಯಾಬ್ಗಳಲ್ಲಿ ವೈಜ್ಞಾನಿಕ ಪರೀಕ್ಷೆ ನಡೆದು ರಾಸಾಯನಿಕ ಅಂಶ ಇಲ್ಲ ಎಂಬ ವರದಿಯೂ ಬಂದಿದೆ. ಹೀಗಿದ್ದರೂ ಗೋವಾ ರಾಜ್ಯದ ಮೀನು ಉದ್ಯಮಿಗಳು ಸ್ವಹಿತಾಸಕ್ತಿಗೆ ಕರ್ನಾಟಕ ಕರಾವಳಿಯ ಮೀನುಗಾರರನ್ನ ಬಲಿ ಕೊಡುತ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ಗೋವಾದಲ್ಲಿ ನಮ್ಮ ಕರಾವಳಿ ಭಾಗದ ಮೀನನ್ನು ಅಲ್ಲಿಗೆ ಆಮದು ಮಾಡುವಂತೆ ತಡೆಯುವಂಥ ಕಾರ್ಯ ನಡೀತಿದೆ. ಬಹುಶಃ ಸುಳ್ಳು ಅಪಾದನೆ ಹಾಕುವ ಮೂಲಕ ಅಲ್ಲಿಯ ಕೆಲವೊಂದು ಮತ್ಸ್ಯೋದ್ಯಮಿಗಳು ಆ ಗೋವಾ ರಾಜ್ಯದಲ್ಲಿ ಸಿಗುವ ಮೀನಿಗೆ ಹೆಚ್ಚು ಬೆಲೆ ಸಿಗಬೇಕು, ಆ ಮೂಲಕ ಅವರ ಆ ಪಾಲನ್ನು ಹಂಚುವ ದೃಷ್ಟಿಯಲ್ಲಿ ಇಂಥ ಒಂದು ಕೃತಕ ಸಮಸ್ಯೆಯನ್ನು ಅಲ್ಲಿ ಸೃಷ್ಟಿಸಿದ್ದಾರೆ. ಕರಾವಳಿ ಭಾಗದ ಜನರು, ಮೀನುಗಾರರು ಇಷ್ಟರ ತನಕ ಯಾವ ರೀತಿಯ ಫಾರ್ಮುಲಿನನ್ನು ಬಳಸಿದ ಯಾವುದೂ ಉದಾಹರಣೆ ಕೂಡ ಇಷ್ಟರ ಕಂಡು ಬಂದಿಲ್ಲ. ಯಾಕೆಂದರೆ ಈ ಹಿಂದೆ ಮಂಗಳೂರಿನ ಜಿಲ್ಲಾಧಿಕಾರಿ ಅವರು, ಉಡುಪಿ ಜಿಲ್ಲಾಧಿಕಾರಿ ಇರ್ಬೋದು, ನಮ್ಮ ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳು ಸ್ವತಃ ಇಲಾಖೆಯ ಅಧಿಕಾರಿಗಳನ್ನು ಕರೆಸಿ ತಾವೇ ಖುದ್ದು ಮೀನುಗಾರಿಕೆ ಬಂದರಿಗೆ ಭೇಟಿ ನೀಡಿ ರ್ಯಾಂಡಮ್ ಆಗಿ ಇನ್ನಿತರ ಗಾಡಿಗಳನ್ನು ಚೆಕ್ ಮಾಡುವ ಮೂಲಕ ಅದನ್ನು ಪರೀಕ್ಷೆ ಮಾಡಿದ್ದಾರೆ. ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗಿಯಾದರು. ಆದರೆ ಯಾವ ಪ್ರಕರಣಗಳು ಆ ರೀತಿಯಲ್ಲಿ ಕಂಡು ಬಂದಿಲ್ಲ. ಖಂಡಿತವಾಗಿಯೂ ಪ್ರಾಮಾಣಿಕತೆಯಿಂದ ಮೀನುಗಾರಿಕೆ ಮಾಡುವ ಮೀನುಗಾರರು ಇಂಥ ಸೃಷ್ಟಿಯನ್ನು, ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಖಂಡಿತವಾಗಿ ತೊಡಗಿಕೊಳ್ಳೋದು. ಏಕೆಂದರೆ ದಿನನಿತ್ಯ ಮೀನುಗಾರಿಕೆ ಮಾಡಿ ದಿನನಿತ್ಯ ಅದನ್ನು ಹಾರ್ಬರ್ನ ಮೂಲಕ ವಿಲೇವಾರಿ ಮಾಡುವಂಥ ಕೆಲಸಗಳೇ ಮಾಡ್ತೇವೆ. ಖಂಡಿತವಾಗಿಯೂ ಮೀನೊಂದು ಪೌಷ್ಟಿಕಾಂಶವುಳ್ಳ ಆಹಾರ. ಇವತ್ತು ಯಾವುದೇ ಕಲಬೆರಕೆಯಲ್ಲಿ ಸಿಗುವ ಒಂದು ಆಹಾರ ಅಂದರೆ ಮೀನು. ಖಂಡಿತವಾಗಿಯೂ ಈ ರೀತಿಯಲ್ಲಿ ನಾವು ಕಲಬೆರಕೆ ಮಾಡಿದರೆ ಖಂಡಿತವಾಗಿಯೂ ಮೀನು ತಿನ್ನುವವರಿಗೆ ನಾವು ದ್ರೋಹ ಸಿಗದಂಥ ಆಗುವ ಮನೋಭಾವನೆ ಮೀನುಗಾರರು. ಆದರೆ ಇವತ್ತು ಗೋವಾದಲ್ಲಿ ಕೆಲವೊಂದು ಖಾಸಗಿ ಮೀನು ಮತ್ಸ್ಯೋದ್ಯಮಿಗಳು ಇಲ್ಲಿಯ ಮೀನು ಅಲ್ಲಿಗೆ ಬಂದರೆ ಅವರಿಗೆ ಅಲ್ಲಿಯ ಮೀನಿಗೆ ರೇಟ್ ಹೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಅವರ ಸ್ವಾರ್ಥಕ್ಕಾಗಿ ಈ ರೀತಿಯ ತಪ್ಪು ಕಲ್ಪನೆಗಳನ್ನು ಮಾಧ್ಯಮದ ಮೂಲಕ ಸೃಷ್ಟಿಸುವ ಮೂಲಕ ಅಲ್ಲಿ ಮೀನನ್ನು ತಡೆಯುವಂತೆ ಕೆಲಸಗಳು ಮಾಡಿದೆ. ಕಳೆದ 2 ವಾರಗಳಿಂದ ಈ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಮಂಗಳೂರು ಮತ್ತು ಮಲ್ಪೆ ಗಂಗೊಳ್ಳಿ ಬಂದರಿನಿಂದ ಬೃಹತ್ ಪ್ರಮಾಣದಲ್ಲಿ ಮೀನು ಗೋವಾಗೆ ಹೋಗುತ್ತೆ. ಆದರೆ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಅಲ್ಲಿನ ಮೀನು ಉದ್ಯಮಿಗಳು ಕರ್ನಾಟಕದ ಖರೀದಿಗೆ ನಿರಾಕರಿಸಿದ್ದಾರೆ. ಈ ಭಾಗದ ಮೀನುಗಾರರು ಕಳೆದ ಹಲವಾರು ದಶಕಗಳಿಂದ ಪ್ರಾಮಾಣಿಕ ವ್ಯವಹಾರ ನಡೆಸ್ತಾ ಇದ್ದಾರೆ. ಆದರೆ ಗೋವಾದ ಮೀನುಗಾರರು ಮೀನಿನ ಕೃತಕ ಅಭಾವ ಸೃಷ್ಟಿಸಿ ಲಾಭ ಮಾಡುವ ದುರಾಸೆಗೆ ಬಿದ್ದಿದ್ದಾರೆ. ಪರಿಣಾಮ ನಮ್ಮ ಮೀನುಗಾರರು ಲಾರಿ ತುಂಬಾ ಮೀನು ಹೇರಿಕೊಂಡು ಹೋಗಿ ಬರಿಗೈಯಲ್ಲಿ ವಾಪಸ್ಸು ಬರುವಂತಾಗಿದೆ. ದುಬಾರಿ ಮೀನುಗಳನ್ನ ಒಂದು ಅರ್ಧ ಬೆಲೆಗೆ ಇಲ್ಲವೇ ಫಿಶ್ ಮಿಲ್ಗಳಿಗೆ ಮಾರಾಟ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರಿದ್ರೆ ಅಂತಾರಾಜ್ಯ ಬಿಕ್ಕಟ್ಟು ಉಂಟಾಗಲಿದೆ. ಶೀಘ್ರ ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಮೀನುಗಾರರು ನೀಡಿದ್ದಾರೆ. ಕಳೆದ 2-3 ತಿಂಗಳಿಂದ ನಾವು ಮತ್ಸ್ಯೋದ್ಯಮದಲ್ಲಿ ಹಲವಾರು ಏರುಪೇರುಗಳನ್ನು ಕಂಡಿದ್ದೇವೆ. ಕೇರಳದ ಈ ವಿಪರೀತ ಮಳೆಯಿಂದಾಗಿ ಈ ತುಫಾನಿನ ಸಂದರ್ಭದಲ್ಲಿ
ಆ ಭಾಗದಲ್ಲಿ ಮೀನುಗಾರಿಕೆ ಮಾಡಲಿಕ್ಕಾಗಲಿಲ್ಲ. ತದನಂತರ ಈ ಭಾಗದಲ್ಲಿ ಈ ಸುನಾಮಿಯ ವಾತಾವರಣ ಸೃಷ್ಟಿಯಾದ ಮೂಲಕ ಸುಮಾರು 15 ದಿನ ನಾವು ಮೀನುಗಾರಿಕೆ ಸ್ಥಗಿತಗೊಂಡಿತ್ತು. ಅದೇ ರೀತಿ ಡೀಸೆಲ್ ಬೆಲೆ ಏರಿಕೆಯಿಂದ ಕೂಡ ನಾವು ಸ್ವಲ್ಪ ಮತ್ಸ್ಯೋದ್ಯಮದಲ್ಲಿ ನಷ್ಟವನ್ನು ಅನುಭವಿಸಿದೆ. ಇವತ್ತಿನ ಒಂದು 15 ದಿನದ ಹಿಂದೆ ಸ್ವಲ್ಪ ಮೀನುಗಾರರು ಉಸಿರು ಬಿಡುವಂಥ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಮಸ್ಯೆಯನ್ನು ಗೋವಾ ಭಾಗದ ಕೆಲವೊಂದು ಮೀನುಗಾರರು ಸೃಷ್ಟಿ ಮಾಡಿದ್ದಾರೆ. ನಿಜವಾಗಿ ನಾವು ಇಲ್ಲಿಯ ಮೀನು ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಕಾರವಾರ ಭಾಗದ ಮೀನುಗಳು ಗೋವಾದ ಮಾರ್ಕೆಟಿಗೆ ಹೋಗ್ತದೆ. ಅದೇ ರೀತಿ ಗೋವಾದಲ್ಲಿ ಫ್ರೀಸಿಂಗ್ ಯೂನಿಟ್ ತುಂಬ ಉಂಟು. ಅಂದರೆ ಗೋವಾದ ಮೂಲಕ ಫ್ರೀಸಿಂಗ್ ಆಗಿ ಎಕ್ಸ್ಪೋರ್ಟ್ ಆಗ್ತದೆ. ಎಕ್ಸ್ಪೋರ್ಟ್ ಯೂನಿಟ್ ಕರ್ನಾಟಕದಲ್ಲಿ ಉಂಟು, ಕೇರಳದಲ್ಲಿ ಉಂಟು, ಗೋವಾದಲ್ಲಿ ಉಂಟು. ಆದರೆ ಎಲ್ಲ ಕಡೆಗೆ ನಾವು ಹಂಚಿ, ಏಕೆಂದರೆ ನಮ್ಮ 360 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಿನಕ್ಕೆ ಸುಮಾರು ಒಂದು 600 ಟನ್ನಷ್ಟು ಮೀನು ನಾವು ಆಚೆ ಈಚೆ ಬೇರೆ ರಾಜ್ಯಗಳಿಗೆ ನಾವು ಸಾಗಾಟ ಮಾಡ್ತೇವೆ, ವ್ಯವಹಾರ ಮಾಡ್ತೇವೆ. ಅದರಿಂದ ಗೋವಾದಲ್ಲಿ ಕೂಡ ನಮಗೆ ಉತ್ತಮ ಬೆಲೆ ಸಿಗ್ತದೆ, ಕೇರಳದಲ್ಲಿ ಸಿಗ್ತದೆ, ಇನ್ನಿತರ. ಆದರೆ ನಮಗೆ ಕೇರಳ ಮತ್ತು ಗೋವಾ ಹತ್ತಿರದ ಪ್ರದೇಶ ಆಗಲಿಕ್ಕೆ ಹೋಗಿ ನಮಗೆ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇನ್ನಿತರ ರೀತಿಯಲ್ಲಿ ನಮಗೆ ಸ್ವಲ್ಪ ಖರ್ಚು ಕಮ್ಮಿ ಬೀಳೋದ್ರಿಂದ ನಾವು ಗೋವಾಗೆ ಮಾರ್ಕೆಟಿಗೆ ಇರ್ಬೋದು, ಅಲ್ಲಿ ಫ್ರೀಸಿಂಗ್ ಯೂನಿಟಿಗೆ ನಾವು ಅದನ್ನು ಸಪ್ಲೈ ಮಾಡ್ತಿದ್ದೇವೆ. ಇವತ್ತು ಏನು ಮಾಡಿದ್ದಾರೆ ಅಂದರೆ, ಇವತ್ತು 600ರಿಂದ 700 ರೂಪಾಯಿ ಇದ್ದ ಪಾಪ್ಲೆಟ್ನ ಬೆಲೆ ಇವತ್ತು ಗೋವಾಕ್ಕೆ ಇರ್ಬೋದು, ಅಲ್ಲಿ ಮಾರ್ಕೆಟಿಗೆ ರಫ್ತಾಗದೇ ಇರದ ಕಾರಣ ಇವತ್ತು ಮೀನಿನ ಬೆಲೆ ಕುಸಿದಿದೆ. ಗೋವಾದಿಂದಲೂ ಅಪಾರ ಪ್ರಮಾಣದ ಮೀನು ನಮ್ಮ ಕರಾವಳಿಗೆ ಬರುತ್ತೆ. ಇದೇ ಗೊಂದಲ ಮುಂದುವರೆದಿದ್ದು, ಅಲ್ಲಿನ ಮೀನಿಗೆ ಕರ್ನಾಟಕದಲ್ಲೂ ನಿಷೇಧ ಹೇರಿದ್ರೆ ಪರಿಸ್ಥಿತಿ ಬಿಗಡಾಯಿಸಲಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಯನ್ನ ಶೀಘ್ರ ಬಗೆಹರಿಸಬೇಕು ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕ ಮತ್ತು ನಮ್ಮ ಗೋವಾದ ನಡುವೆ ಮೀನುಗಾರಿಕೆಯಲ್ಲಿ ಈ ಮೀನಿನ ಬಗ್ಗೆ ಏನೆಲ್ಲ ತರಾತುರಿಯಲ್ಲಿ ತಕರಾರು ನಡೀತಾ ಇದೆ. ಇದರಿಂದ ನಮ್ಮ ಮಲ್ಪೆ ಭಾಗದಲ್ಲಿರ್ಬೋದು, ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಮೀನುಗಾರಿಕೆಗೆ, ಮತ್ಸ್ಯೋದ್ಯಮಕ್ಕೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ಇದರಿಂದ ಮೀನುಗಾರರಿಗೆ ಏನೆಲ್ಲ ಕಷ್ಟ ನಷ್ಟಗಳು ಆಗ್ತಾ ಇದೆ ಅಂತ ಹೇಳಿಕೆ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಯಶ್ಪಾಲ್ ಸುವರ್ಣ ಅವರು, ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಫಿಶ್ ಫೆಡರೇಷನ್ ಅಧ್ಯಕ್ಷರು. ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಯಶ್ಪಾಲ್ ಸುವರ್ಣರಿಗೆ, ಈ ಗೋವಾ ಮೀನುಗಾರಿಕೆಯಲ್ಲಿ ಗೋವಾ ಮತ್ತು ಉಡುಪಿ ಅಂತ ಹೇಳುವುದಕ್ಕಿಂತ ನಾವು ಕರ್ನಾಟಕ ರಾಜ್ಯದ ಕರಾವಳಿಯದ ಸಂಬಂಧ, ಈಗ ಮೀನುಗಾರಿಕೆ ನಮ್ಮ ಮೀನನ್ನು ಅವರು ಆಮದು ಮಾಡಿಕೊಳ್ತಿಲ್ಲ, ರಫ್ತಾದ ಮೀನುಗಳನ್ನು. ಏನು ಈ ತೊಂದರೆ, ಯಾಕೆ? ನಿಜವಾಗಿ ಇದೊಂದು ಕೃತಕವಾಗಿ ಸೃಷ್ಟಿ ಮಾಡಿದಂಥ ಒಂದು ವಿಷಯ. ಏಕೆಂದರೆ ಸುಳ್ಳು ಆಪಾದನೆ ಹಾಕಿ ಅಲ್ಲಿಯ ಕೆಲವೊಂದು ಮತ್ಸ್ಯೋದ್ಯಮಿಗಳು ತಮ್ಮ ಸ್ವಾರ್ಥಕ್ಕಾಗಿ ಇಲ್ಲಿಯ ಮೀನನ್ನು ತಡಿಬೇಕು, ಅವರ ಅಲ್ಲಿ ಹಿಡಿತದ ಮೀನಿಗೆ ಉತ್ತಮ ಬೆಲೆ ಸಿಗಬೇಕು, ಆ ಮೂಲಕ ಅವರು ಅದರ ಪ್ರಯೋಜನವನ್ನು ಪಡಿಬೇಕೆಂಬ ದೃಷ್ಟಿಕೋನ ಇಟ್ಕೊಂಡು ಕೇವಲ ಬೆರಳೆಣಿಕೆಯ ಕೆಲವು ಮತ್ಸ್ಯೋದ್ಯಮಿಗಳು ಈ ರೀತಿಯ ಒಂದು ಕೃತಕ ಸಮಸ್ಯೆಗಳನ್ನು ಉದ್ಭವ ಮಾಡಿ ಈ ರೀತಿಯ ಪರಿಸ್ಥಿತಿಯಲ್ಲಿ ಉದ್ಭವವಾಗಿದೆ. ನಿಜವಾಗಿ ಕರಾವಳಿ ಭಾಗದ ಮೀನುಗಾರರು ಪ್ರಾಮಾಣಿಕತೆಯಿಂದ ದುಡಿದು ತಿನ್ನುವವರು. ಈಗಾಗಲೇ ಹಲವು ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಷಯಗಳು ಪ್ರಸ್ತಾವವಾಗಿತ್ತು. ಫಾರ್ಮಲಿನ್ ಬಳಕೆ ಮಾಡ್ತಾರೆ, ಆ ರೀತಿಯ ವ್ಯವಸ್ಥೆಯಲ್ಲಿ ಮೀನುಗಾರ ತೊಡಗಿದ್ದಾರೆ. ಆದರೆ ಇವತ್ತಿನ ತನಕ ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರದ ಸಂಬಂಧಪಟ್ಟ ಇಲಾಖೆಯವರು ರ್ಯಾಂಡಮ್ ಆಗಿ ಅದನ್ನು ಪರಿಶೀಲನೆ ಮಾಡುವ ಮೂಲಕ ಇಲಾಖೆ ಅಧಿಕಾರಿಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸೇರಿಕೊಂಡು ರ್ಯಾಂಡಮ್ ಆಗಿ ನಮ್ಮೆಲ್ಲ ಬಂದರುಗಳಲ್ಲಿ ಪರಿಶೀಲಿಸಿದಾಗ ಇವತ್ತಿನ ತನಕ ಯಾವ ಒಂದು ಪ್ರಕರಣಗಳು ಪತ್ತೆಯಾಗಲಿಲ್ಲ. ಮತ್ತು ಆ ರೀತಿಯ ಒಂದು ಫಾರ್ಮಲಿನ್ ಬಳಕೆ ಮಾಡೋದು ಎಷ್ಟು ಸರಿ ಎಂಬುದನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗ್ತದೆ. ಏಕೆಂದರೆ ಫಾರ್ಮಲಿನ್ ಎಂಬ ಒಂದು ಕೆಮಿಕಲ್ ಅದು ಈ ಮೃತದೇಹವನ್ನು ಪ್ರಿಸರ್ವ್ ಮಾಡಿಡಲಿಕ್ಕೆ, ಅಂದರೆ 1-2-3 ದಿನ ಸತ್ತಾಗ ಕುಳಿಬಾರ್ದೆಂಬ ದೃಷ್ಟಿಯಲ್ಲಿ ಅದನ್ನು ಪ್ರಿಸರ್ವ್ ಮಾಡಿಡಲಿಕ್ಕೆ ಅದನ್ನು ಬಳಕೆ ಮಾಡ್ತಾರೆ. ಆದರೆ ಇವತ್ತು ಮೀನು ನಾವು ಡೈಲಿ ಫಿಶಿಂಗ್ ಮಾಡಿ ತರುವ ಮೀನು ಬಂದರಿನ ಮೂಲಕ ಅದನ್ನು ವಿವಿಧ ರಾಜ್ಯಗಳಿಗಿರ್ಬೋದು, ಮಾರ್ಕೆಟ್ಗಳಿಗೆ ಅದನ್ನು ನಾವು ರಫ್ತು ಮಾಡ್ತೇವೆ. ಅದರಿಂದಾಗಿ ಗೋವಾದಲ್ಲಿ ಅದನ್ನು ಏಕೈಕಿ ಫುಡ್ ಆ್ಯಂಡ್ ಸೇಫ್ಟಿ ಕಮಿಷನರ್ ಮತ್ತು ಮಿನಿಸ್ಟರ್ ಏಕೈಕಿ ಒಂದು ಪತ್ರಿಕೆಯಲ್ಲಿ ಕೊಡೋ ಮೂಲಕ ಮುಂದಿನ 6 ತಿಂಗಳು ಗೋವಾ ರಾಜ್ಯಕ್ಕೆ ನಾವು ಕರ್ನಾಟಕದ ಯಾವುದೇ ಮೀನನ್ನು ರಫ್ತು ಬರಲಿಕ್ಕೆ ಬಿಡುವುದಿಲ್ಲ, ಅದನ್ನು ತಡೆದಿದೆ ಅಂತ ಏಕೈಕ ಆದೇಶವನ್ನು ಕೊಟ್ಟಿದ್ದಾರೆ. ನನ್ನೊಂದು ಪ್ರಶ್ನೆ ಏನಂದರೆ, ಇವತ್ತು ಗೋವಾ ಸರ್ಕಾರ ಯಾವುದೇ ಒಂದು ಆದೇಶವನ್ನು ಹೊರಡಿಸುವ ಮುಂಚಿತವಾಗಿ ಯಾವುದಾದ್ರೆ ದಾಖಲೆ ಪ್ರೂಫ್ ಇದ್ದರೆ ಆ ಬಗ್ಗೆ ಅವರು ವಿಚಾರಣೆ ಮಾಡಬೇಕು, ಆ ಬಗ್ಗೆ ವಿವರಣೆಯನ್ನು ಕೇಳಬೇಕು. ಈ ರೀತಿಯ ಸಮಸ್ಯೆಗಳು ನಿಮ್ಮ ರಾಜ್ಯದಿಂದ ಬರುವ ಮೀನಿನಲ್ಲಿ ಉದ್ಭವವಾಗಿದೆ, ಅದಕ್ಕೆ ಕಾರಣಗಳೇನು, ಅದರಿಂದಾಗಿ ನಮ್ಮ ಈ ಭಾಗದ ಮೀನುಗಾರರು ಇರ್ಬೋದು, ಈ ಭಾಗದ, ಯಾಕಂದರೆ ಗೋವಾ ಒಂದು ಟೂರಿಸ್ಟ್ ಸ್ಪಾಟ್, ದೇಶ ವಿದೇಶದಿಂದ ಪ್ರವಾಸಿಗರಲ್ಲಿ ಬರ್ತಾರೆ, ಆಕರ್ಷಣೀಯ ಸ್ಥಳಗಳುಂಟು, ಅದರಿಂದ ನಮಗೆ ಎಫೆಕ್ಟ್ ಆಗ್ತಂತ ಒಂದು ವಿಚಾರವನ್ನು ಅವ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಹತ್ರ ಕೇಳಿ, ನಮ್ಮ DC ಅವರು ಇರ್ಬೋದು ಅಥವಾ ನಮ್ಮ ಫಿಶರೀಸ್ ಸೆಕ್ರೆಟರಿ ಇದ್ದಾರೆ, ಅವರ ಮೂಲಕ ಚರ್ಚೆ ಮಾಡಿ ಈ ರೀತಿ ಪ್ರಕರಣ ಆಗಿದೆ ಅಂತ ಹೇಳಿದರೆ ನಾವು ಅದಕ್ಕೆ ಒಪ್ತೇವೆ. ಖಂಡಿತ ನಾವು ಯಾವಾಗತ್ತೂ
ಈ ಬಗ್ಗೆ ಯಾವುದೇ ಮೀನುಗಾರರು ಈ ಫಾರ್ಮುಲೆಯನ್ನು ಬಳಕೆ ಮಾಡಿದಲ್ಲಿ ಖಂಡಿತವಾಗಿಯೂ ನಾವು ಅದನ್ನು ಅದನ್ನು 100ಕ್ಕೆ 100 ಖಂಡಿಸಿ. ಏಕೆಂದರೆ ನಾವು ಇವತ್ತು ಮೀನುಗಾರರು ಮೀನುಗಾರಿಕೆ ಮೂಲಕ ಅದನ್ನು ನಂಬಿರುವರು, ಸಮುದ್ರ ನಂಬಿರುವರು. ಯಾರೊಬ್ಬ ಬಿರಳೆಣಿಕೆ ವ್ಯಕ್ತಿ ಬಂದು ಈ ರೀತಿ ಬಳಸಿದಾಗ ಇಡೀ ನಮ್ಮ ಕರಾವಳಿ ಭಾಗದ ಜನರು ಅದರಿಂದ ಆತಂಕಕ್ಕೆ ಒಳಪಡ್ತಾರೆ. ಅಂದರೆ ಯಾರ ಮಾಡಿದಾಗ ಅದರಿಂದಾಗಿ ಈ ತನಕ ಯಾವುದೇ ಪ್ರಕರಣಗಳು ನಡೆದಿಲ್ಲ, ಖಂಡಿತವಾಗಿ ನಡೆಯುವುದಿಲ್ಲ. ಅದರಿಂದಾಗಿ ಗೋವಾ ಸರ್ಕಾರ ಯಾವ ರೀತಿ ಈಗ ನಿರ್ಬಂಧನ ಹಾಕಿದೆ ಅದನ್ನು ಮರುಪರಿಶೀಲಿಸಬೇಕು. ಈಗಾಗಲೇ ಗೋವಾ ಗಡಿಯಲ್ಲಿ ನಮ್ಮ ಮೀನನ್ನು ತಡೆಯುವಂಥ ಪ್ರಯತ್ನ ಆಗಿದೆ. ಅದೇ ರೀತಿ ನಮ್ಮ ಕರಾವಳಿ ಭಾಗದ ಮೀನುಗಾರರು ಕೂಡ ಆ ಗೋವಾದ ಗಡಿಯಲ್ಲಿ ಗೋವಾದಿಂದ ಕರ್ನಾಟಕಕ್ಕೆ ಆಮದಾಗುವ ಮೀನನ್ನು ತಡೆಯುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ನಮ್ಮೊಂದು ವಿನಂತಿ ಏನಂದರೆ, ಇತ್ತೀಚಿನ ಒಂದು ವಾರದ ಹಿಂದೆ ಫಿಶರೀಸ್ ಡೈರೆಕ್ಟರ್ ರಾಮಕೃಷ್ಣ ಅವರು ನಮ್ಮ ಉಡುಪಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರೊಂದು ಸಭೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದರು. ಆದರೆ ಆ ದಿನ ಮಾನ್ಯ ಕೇಂದ್ರ ಸಚಿವರು ಅನಂತಕುಮಾರ್ ಅವರ ನಿಧನದೊಂದಿಗೆ ಹೋಗಿ ಆ ಸಭೆ ಮಾಡಲಿಕ್ಕಾಗಲಿಲ್ಲ. ಆದರೆ ಇನ್ಫಾರ್ಮಲ್ ನಾವೊಂದು ಚರ್ಚೆ ಮಾಡಿ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಅದೇ ರೀತಿ ಅವರು ನಮ್ಮ ಸಂಬಂಧಪಟ್ಟ ಫಿಶರಿ ಸೆಕ್ರೆಟರಿ ಅವರ ಮೂಲಕ ಗೋವಾದ ಸೆಕ್ರೆಟರಿ ಅವರಿಗೆ ಮಾತುಕತೆ ಮಾಡಿದರು. ಆಗ ಅವ್ರು ಹೇಳಿದರೆ, ಫಿಶರೀಸ್ ಮಿನಿಸ್ಟ್ರಿ ಹೇಳಿದರು ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಅದನ್ನು ಬ್ಯಾನ್ ಮಾಡಲಿಲ್ಲ, ಅದನ್ನು ಬ್ಯಾನ್ ಮಾಡಿದ್ದು ಫುಡ್ ಆ್ಯಂಡ್ ಸೇಫ್ಟಿ ಮಿನಿಸ್ಟ್ರಿ ಅಂತ ಅವರ ಅಂಗಳದಲ್ಲಿ ಚೆಂಡನ್ನು ತೆಗೆದು ಮುಂದೆ ಹಾಕಿದ್ದಾರೆ. ಅದರಿಂದ ಗೋವಾದ ಸರ್ಕಾರ ಅದಕ್ಕೆ ಎಷ್ಟು ಇನ್ವಾಲ್ವ್ ಆಗಿದೆ, ಅಲ್ಲ ಗೋವಾದ ಮೀನುಗಾರರು ಇದರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ನನ್ನ ಒಂದು ಈ ಮಾಧ್ಯಮದ ಮೂಲಕ ಸರ್ಕಾರದ ಗಮನ ತರಲಿ ಬಯಸ್ತೀನಿ. ಕರಾವಳಿ ಭಾಗದ 360 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೀನುಗಾರಿಕೆ ಈ ಭಾಗದ ಒಂದು ದೊಡ್ಡ ಉದ್ದಿಮೆ. ಇವತ್ತು ಮರಳುಗಾರಿಕೆ ಒಂದು 2 ವರ್ಷದಿಂದ ಸರಿಯಾದ ವ್ಯವಸ್ಥೆ ಇಲ್ಲದೆ ಹೋಗಿ ಇವತ್ತು ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಇವತ್ತು ಮನೆ ಕಟ್ಟುವವರ ಕೂಡ ಪಾಡು ಅಂದರೆ ಒಂದು ಲೋಡಿಗೆ 5,000 ಲೋಡಿಗೆ 40-50,000 ತಗೊಂಡು ಬಂದು ಮನೆ ಕಟ್ಟುವ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಅದರಿಂದಾಗಿ ಇವತ್ತು ಬಡವರು ಯಾವ ರೀತಿಯಲ್ಲಿ ಕೂಡ ಮನೆ ನಿರ್ಮಾಣ ಮಾಡಲಿಕ್ಕೆ ಮುಂದಾಗದೆ ಇವತ್ತು ತಮ್ಮ ಸಮಸ್ಯೆಯಲ್ಲಿ ಅವರು ಸಿಲುಕಿಕೊಂಡಿದ್ದಾರೆ. ಈಚೆಯಿಂದ ಮೀನುಗಾರಿಕೆ ಏನಂದರೆ ಅದೊಂದು ಚೈನ್ ಸಿಸ್ಟಮ್, ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದ ಒಂದು ವೃತ್ತಿ ಅಲ್ಲ ಮೀನುಗಾರಿಕೆ. ಏಕೆಂದರೆ ಇವತ್ತು ಕರಾವಳಿ ಭಾಗದಲ್ಲಿ ಎಲ್ಲ ಸಮುದಾಯದವರು ಅದನ್ನು ಅವಲಂಬಿತವಾಗಿದ್ದಾರೆ. ಇವತ್ತು ಮೀನುಗಾರಿಕೆ ಸ್ಥಗಿತಗೊಂಡ್ರೆ ಚಿನ್ನ ವ್ಯಾಪಾರದ ಅವರಿರ್ಬೋದು, ಹೋಟೆಲ್ ಉದ್ದಿಮೆಗಳಿರ್ಬೋದು, ಬಟ್ಟೆ ಜವಳಿ ವ್ಯಾಪಾರಸ್ಥರಿರ್ಬೋದು, ಇನ್ನಿತರ ವ್ಯವಹಾರಕ್ಕೆ ಅದು ದೊಡ್ಡ ಹೊಡೆತ ಬೀಳ್ತಾ ಉಂಟು. ಇವತ್ತು ನಾವು ಮೀನುಗಾರಿಕೆಯಲ್ಲಿ ಕೇವಲ ಮಗುವಿನ ಸಮುದಾಯ ಮಾತ್ರ ಅಲ್ಲ, ಎಲ್ಲ ಕರಾವಳಿ ಭಾಗದ ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ನಾವು ಆ ಚಟುವಟಿಕೆಯಲ್ಲಿ ತೊಡಗೊಂಡು. ಏಕೆಂದರೆ ಅದೊಂದು ಚೈನ್ ಸಿಸ್ಟಮ್. ಇವತ್ತು ಮೀನು ಸಿಕ್ಕಿದರೆ ಐಸ್ ಪ್ಲಾಂಟಿಗೆ ವ್ಯವಹಾರ ಆಗ್ತದೆ. ಐಸ್ ಪ್ಲಾಂಟ್ನ ಮೂಲಕ ಇವತ್ತು ಟೆಂಪೋ ಚಾಲಕರಿರ್ಬೋದು, ರಿಕ್ಷಾ ಟೆಂಪೋ ಚಾಲಕರಿರ್ಬೋದು, ಇನ್ನಿತರ ದೊಡ್ಡ ಲಾರಿಗಳಿಗೆ ಚಾಲಕರಿಗೆ ಅದರಲ್ಲಿ ವ್ಯವಸ್ಥೆ ಅಡಿಯಲ್ಲಿ ಅವರಿಗೆ ಲಾಭ ಬರ್ತದೆ. ಅದೇ ರೀತಿ ಕಟ್ಟಿಂಗ್ ಶೆಡ್ಗಳಿದೆ, ಮಹಿಳೆಯರು ಕಟ್ಟಿಂಗ್ ಶೆಡ್ಡಲ್ಲಿ ತೊಡಗಿಕೊಳ್ತಾರೆ. ಫ್ರೀಜಿಂಗ್ ಯೂನಿಟ್ನಲ್ಲಿ ಅಲ್ಲಿ ಫೀಲಿಂಗ್ ಮಾಡುವಂಥ ಕೆಲಸ ತೊಡಗುತ್ತೆ. ಇದೊಂದು ದೊಡ್ಡ ಚೈನ್ ಸಿಸ್ಟಮ್. ಅದೇ ರೀತಿ ಅದರಿಂದ ಈ ವಿಶ್ವಕರ್ಮರು, ಈ ಬೋಟ್ ನಿರ್ಮಾಣ ಮಾಡುವವರು, ಅವರು ರಿಪೇರಿ ಮಾಡುವವರು, ಮೆಕ್ಯಾನಿಕ್, ಅದೊಂದು ಚೈನ್ ಸಿಸ್ಟಮ್ ಆಗಿರ್ತದೆ. ಈಗ 5,000 ಜನ ಮೀನುಗಾರಿಕೆಯಲ್ಲಿ ತೊಡಗಿದರೆ 5 × 5 ಅಂದರೆ 25,000 ಜನರ ಅದರ ಫಲಾನುಭವಿಗಳಾಗಿರ್ತಾರೆ. ಅದರಿಂದಾಗಿ ಇವತ್ತು ಸರ್ಕಾರ ಈ ಮಟ್ಟದಲ್ಲಿ ಸಮಸ್ಯೆಗಳಾಗದಿದ್ರೂ ಕೂಡ ಯಾವ ರೀತಿಯಲ್ಲಿ ಒಂದು ಸೀರಿಯಸ್ ಆಗಿ ಆ ಬಗ್ಗೆ ಚಿಂತನೆ ಮಾಡ್ತಿರಲ್ಲ. ಭಾಳಷ್ಟು ಬೇಜಾರಾಗ್ತದೆ. ಏಕೆಂದರೆ ಇವತ್ತು ನಿನ್ನೆ UT ಖಾದರ್ ಅವರು ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟರು. ಈಗಾಗಲೇ ನಾವು ಗೋವಾ ಸರ್ಕಾರದ ಮಾತುಕತೆ ಮಾಡಿದ್ದೇವೆ. ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಉದ್ಭವ ಆಗಿದೆ. ಇವತ್ತು ಸರ್ಕಾರ ಕರಾವಳಿ ಭಾಗದ 3 ಜಿಲ್ಲೆ ಮೀನುಗಾರರ ಸಮಸ್ಯೆ ಬಗ್ಗೆ ಯಾವುದು ಕಿಂಚಿತ್ತು ತಲೆ ಹಾಕದೆ ಸಂಪೂರ್ಣವಾಗಿ ನಿರ್ಲಕ್ಷಿಸುವಂಥ ಕೆಲಸ ಕಾರ್ಯಗಳಾಗ್ತಾ ಉಂಟು. ನಾನು ಒಂದು ವಿಚಾರವನ್ನು ಹೇಳ್ತೇನೆ, ಕರಾವಳಿ ಭಾಗದ ಮೀನುಗಾರರು ಭಾಳಷ್ಟು ಪ್ರಾಮಾಣಿಕತೆಯಿಂದ ದುಡಿದು ತಿನ್ನುವರು. ಆದರೆ ಕರಾವಳಿ ಭಾಗದ ಮೀನುಗಾರರ ತಾಳ್ಮೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಇರ್ಬೋದು, ಗೋವಾದ ಮೀನುಗಾರರು ಹೋದರೆ ಖಂಡಿತವಾಗಿ ಅದರ ಪರಿಣಾಮ ಏನೆಂಬುದನ್ನು ಈ ಹಿಂದಿನ ಹೋರಾಟಗಳಲ್ಲಿ ನಮ್ಮ MRP ಇರ್ಬೋದು, ನಾಗಾರ್ಜುನದ ಹೋರಾಟಗಳ ಮೂಲಕ ನಾವು ನಮ್ಮ ಒಗ್ಗಟ್ಟು ಏನೆಂಬುದು, ನಮ್ಮ ಶಕ್ತಿ ಏನೆಂಬುದು ನಮ್ಗೆ ತೋರಿಸಿಕೊಟ್ಟಿದೆ. ಈ ಮುಂದಿನ ದಿನಗಳಲ್ಲಿ ಈಗಾಗಲೇ ಯುವ ಪೀಳಿಗೆಯಲ್ಲಿ ಒಂದು ಸರಿಯಾದ ವೇದಿಕೆಯಲ್ಲಿ ಹೋಗಬೇಕೆಂಬ ದೃಷ್ಟಿಯಲ್ಲಿ ನಾವು ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡದೆ ಸರ್ಕಾರ ಮಧ್ಯಪ್ರವೇಶ ಮಾಡುವ ಮೂಲಕ ಅದನ್ನು ಸರಿಪಡಿಸಬೇಕು, ಅದನ್ನು ಪರಿಹರಿಸಬೇಕೆಂಬ ಉದ್ದೇಶದಿಂದ ಸ್ವಲ್ಪ ತಾಳ್ಮೆಯಲ್ಲಿದ್ದೇವೆ. ಒಂದು ವೇಳೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋದರೆ ಈಗಾಗಲೇ ಗೋವಾದ ಗಡಿಯಲ್ಲಿ ನಮ್ಮ ಮೀನಿನ ಗಾಡಿಯನ್ನು ತಡೆಯುವಂಥ ಕೆಲಸ ಕಾರ್ಯಗಳಾಗ್ತದೆ. ಆದರೆ ನಾವು ಮುಂದೆ ಬಂದರೆ ಕೇವಲ ಗೋವಾದ ಮೀನಿನ ಗಾಡಿ ಮಾತ್ರ ಅಲ್ಲ, ಉಡುಪಿ ಜಿಲ್ಲೆ ಇರ್ಬೋದು, ನಮ್ಮ ಕರಾವಳಿ ಭಾಗದಕ್ಕೆ ಯಾವುದೇ ಗೋವಾದ ಗೌರ್ಮೆಂಟ್ ಬಸ್ ಇರ್ಬೋದು, ಗೌರ್ಮೆಂಟ್ ಯಾವುದೇ ವೆಹಿಕಲ್ಗಳನ್ನು ಬರಲಿಕ್ಕೆ ಬಿಡುವುದಿಲ್ಲ ಎಂಬ ಒಂದು ವ್ಯವಸ್ಥೆಯಲ್ಲಿ ನಾವು ತೊಡಗಿಕೊಳ್ಬೇಕಾಗ್ತದೆ. ಈಗ ನಿಮ್ಮಲ್ಲಿ ಕೇಳುವುದಾದ್ರೆ, ಗೋವಾದಲ್ಲಿ ಕರಾವಳಿ ಭಾಗದ ಮೀನನ್ನು ಅವರು ಧಿಕ್ಕರಿಸಿದ್ದಾರೆ, ಅಂದರೆ ತಗೊಳ್ತಾ ಇಲ್ಲ. ಅವರು ಕಾರಣ ಕೊಡುವುದು ಆ ಫಾರ್ಮಲಿಕ್ ಏನೋ ಒಂದು ಕೆಮಿಕಲ್ ಬಳಕೆ, ಅದು ಅವರಲ್ಲಿ ಪ್ರೂವ್ ಆಗಿದೆಯಾ? ಅವರು ಕೊಡುವಂಥ ರಿಪೋರ್ಟ್ ಅಂದರೆ ನಿಮಗೆ ಈಗ ಧಿಕ್ಕರಿಸಲಿಕ್ಕೆ ಒಂದು ಕಾರಣ ಕೊಡಬೇಕಲ್ಲ. ಆ ಫಾರ್ಮಲಿನ್ ಬಳಕೆ ಅವರು ಬಾಯಿ ಮಾತಿಗೆ ಹೇಳ್ಬೋದು, ಅದು ಎಲ್ಲಿಯಾದ್ರೂ ಅವರ ಗೌರ್ಮೆಂಟ್ ಲ್ಯಾಬ್ಗಳಲ್ಲಿ ಹೌದು ಇದರಲ್ಲಿ ಗೌರ್ಮೆಂಟ್ ಅವ್ರದ್ದು ತಿನ್ನಬಾರ್ದು
ಅಥವಾ ಒಂದು ರಿಪೋರ್ಟ್ ಬೇಕಲ್ಲ ಧಿಕ್ಕರಿಸಲಿಕ್ಕೆ? ನೋಡಿ, ನಾನು ಅದೇ ಹೇಳುದು, ಒಂದು ಇಲಾಖೆ ಅಧಿಕಾರಿಗಳು ಒಂದು ವ್ಯಕ್ತಿ ಸೋಷಿಯಲ್ ಮೀಡಿಯಾದ ಮೂಲಕ ಅಪಪ್ರಚಾರ ಮಾಡ್ಬೋದು, ಆದರೆ ಇಲಾಖೆ ಅಧಿಕಾರಿಗಳು ಯಾವುದೋ ಒಂದು ಆದೇಶವನ್ನು ಹೊರಡಿಸುವಾಗ ಅದಕ್ಕೆ ಸರಿಯಾದ ದಾಖಲೆಗಳನ್ನು ನಾವು ಒದಗಿಸಬೇಕು. ಒಂದು ವೇಳೆ ಫಾರ್ಮಾಲಿನ್ ಬಳಕೆ ಆದಿದ್ದ ಒಂದು ಪ್ರಕರಣಗಳನ್ನು ಅವರು ಕಂಡುಹಿಡಿದ್ರೆ ಸಂಬಂಧಪಟ್ಟ ಲ್ಯಾಬ್ನಲ್ಲಿ ವರದಿಯನ್ನು ಪಡ್ಕೊಂಡು ಅವರು ಅದು ಸಂಬಂಧಪಟ್ಟ ಯಾವ ರಾಜ್ಯದಿಂದ ಬಂದಿದೆ ಆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿರ್ಬೋದು, ಅವರಿಗೆ ನೋಟಿಸ್ ಮಾಡೋ ಮೂಲಕ ಈ ರೀತಿ ಎಚ್ಚರಿಕೆಯನ್ನು ಕೊಡಬೇಕು. ಮೊದಲಿಗಾಗಿ ಎಚ್ಚರಿಕೆ ಕೊಡೋ ಮೂಲಕ ಅವರು ಕಾರ್ಯಪ್ರವೃತ್ತರಾಗಬೇಕು. ಇದು ಏಕೈಕಿ ಯಾವುದೇ ಪ್ರಕರಣಗಳು ದಾಖಲಿಲ್ಲದೆ ಕೇವಲ ಅವರ ಸ್ವಾರ್ಥಕ್ಕಾಗಿ, ನಾನು ಹೇಳಿದಲ್ಲ, ಬೆರಳೆಣಿಕೆಯ ಕೆಲವೊಂದು ಮತ್ಸ್ಯೋದ್ಯಮಿಗಳು ಗೋವಾದಲ್ಲಿ ಈ ಒಂದು ಕೃತಕ ಇದನ್ನು ಸೃಷ್ಟಿ ಮಾಡಿದ್ದಾರೆ, ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ. ಅದರಿಂದ ಗೋವಾ ಸರ್ಕಾರದಲ್ಲಿ ನನ್ನೊಂದು ವಿನಂತಿ ಏನಂದರೆ, ಈಗಾಗಲೇ ನೀವು 6 ತಿಂಗಳ ನಿಷೇಧವನ್ನು ಇದು ಮಾಡಿದ್ದೀರಿ, ನಿರ್ಬಂಧನ ಹಾಕಿದ್ದೀರಿ, ಅದನ್ನು ಮರುಪರಿಶೀಲಿಸಿ ಒಂದು ವೇಳೆ ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ಬರುವ ಮೀನಲ್ಲಿ ಫಾರ್ಮಲ್ ಬಳಕೆಯಾದ ಪತ್ತೆಯಾದಲ್ಲಿ ಗೋವಾ ಸರ್ಕಾರ ಅದರ ಬಗ್ಗೆ ಆಕ್ಷನ್ ತಗೊಳ್ಬೇಕಿಲ್ಲ. ಖಂಡಿತವಾಗಿಯೂ ಇಲಾಖೆಯವರ ಜೊತೆಗೆ ನಾವು ಎಲ್ಲ ಮೀನುಗಾರರು ಅದನ್ನು ಸೇರಿಕೊಂಡು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಕೊಡುವಂಥ ಕೆಲಸಗಳು ಮಾಡ್ತೀವಿ. ಏಕೆಂದರೆ ಒಬ್ಬ ವ್ಯಕ್ತಿಯಿಂದ ನಮ್ಮ ರಾಜ್ಯದ ಗೌರವವನ್ನು ಘನತೆಯನ್ನು ಕಲಿಯುವಂಥ ವ್ಯವಸ್ಥೆ ಆಗಬಾರ್ದು. ಅದರಿಂದಾಗಿ ನಾನು ಹೇಳಿದಾಗೆ ಪ್ರಾಮಾಣಿಕತೆಯಲ್ಲಿ ದುಡಿಯೋ ಮೀನುಗಾರರು ಮಾಡಲಿಲ್ಲ. ಆದರೆ ಗೋವಾ ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಒಂದು ಸಭೆ ಕರೆದು, ಜಂಟಿಯಾಗಿ ಸಭೆ ಕರೆದು ಒಂದು ಅಗ್ರಿಮೆಂಟ್ ಮಾಡಬೇಕು. ಅಂದರೆ ಈ ರೀತಿಯ ಮೀನು ಬಂದರೆ ನಾವು ಯಾವ ರೀತಿಯ ಕ್ರಮ ಕೈಗೊಳ್ತೇವೆ ಅಂತ ಒಂದು ಅಗ್ರಿಮೆಂಟ್ ಮೂಲಕ ಒಂದು ಡಿಸಿಷನ್ಗೆ ಬರಬೇಕು. ಇಲ್ಲದಿದ್ದಲ್ಲಿ ನಾವು ಉಗ್ರವಾಗಿ ಈಗ ಸರ್ಕಾರದ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೆ, ಆದರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿದಾಗ ಗೋವಾ ಇರೋದು ನಮ್ಮ 3 ಜಿಲ್ಲೆಯ ವ್ಯಾಪ್ತಿಯಷ್ಟು ಇರೋದು. ನಾವು ನಾಳೆ ಗೋವಾದ ಮೇಲೆ ಅಂದರೆ ಅವ್ರು ಮಾಡೋದ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಹೋದರೆ ಗೋವಾ ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದರೆ ಗೋವಾದ ಜನರು ಮತ್ತು ಕರ್ನಾಟಕದ ಜನರಲ್ಲಿ ಭಾಳಷ್ಟು ವ್ಯತ್ಯಾಸ ಉಂಟು. ಗೋವಾದ ಜನರು ಕೆಲಸ ಮಾಡುವಲ್ಲೇ ದೊಡ್ಡ ಕಳ್ಳರು. ಯಾಕಂದರೆ ಅವ್ರು ಹೇಳೋದು ಬೆಳಿಗ್ಗೆ 10 ಗಂಟೆಗೆ, ರಾತ್ರಿ 5 ಗಂಟೆ ನಂತರ ಅವ್ರು ಕೆಲಸ ಸಿಗ್ತಿಲ್ಲ. ಆದರೆ ನಮ್ಮ ಮೀನುಗಾರರು ಹಾಗೆ ಅಲ್ಲ, 365 ದಿನ ಯಾವುದೇ ಮಳೆ ಇರಲಿ, ಯಾವುದೇ ಬಿಸಿಲಿರಲಿ, ಯಾವುದೇ ತುಫಾನ್ ಇದ್ದರೂ ಕೂಡ ಸುಮ್ಮನೆ ಇರುವುದಿಲ್ಲ. ಮೀನುಗಾರಿಕೆಯಲ್ಲಿ ತೊಡಗಿ ಧೈರ್ಯದಿಂದ ಕೆಲಸ ಕಾರ್ಯ ಎಲ್ಲ ಮಾಡ್ತಾರೆ. ಅದರಿಂದಾಗಿ ಇವತ್ತು ಮೀನುಗಾರಿಕೆ ಇಡೀ ದೇಶದಲ್ಲೇ ನಮ್ಮ ಉಡುಪಿ ಮಂಗಳೂರು ಜಿಲ್ಲೆ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿಯಾಗಿ ಬೆಳೆದು ಬಂದಿದೆ. ಅದರಿಂದಾಗಿ ಇವತ್ತು ಈ ಮಟ್ಟದಲ್ಲಿ ನಮಗೆ ಮೀನಿನ ಎಕ್ಸ್ಪೋರ್ಟ್ ಆಗಲಿಕ್ಕೆ ಸಾಧ್ಯವಾಗಿದೆ. ನಾನು ನಿಮ್ಮಲ್ಲಿ ಕೇಳೋದಾದ್ರೆ, ಈಗ ಗೋವಾಕ್ಕೆ ಮೀನು ಸರಬರಾಜು ಆಗ್ತಿದೆ, ಅದು ಯಾವ ರೀತಿ ಆಗ್ತಿದೆ? ಅಂದರೆ ನಮ್ಮವರೇ ಹೋಗ್ತಾ ಇದ್ದಾರಾ? ಇಲ್ಲಿ ನಡುವಲ್ಲಿ ಅಂದರೆ ಡಿಸ್ಟ್ರಿಬ್ಯೂಷನ್ ಯಾವ ರೀತಿಯಲ್ಲ? ನೋಡಿ, ಅಲ್ಲೇನಾಗಿದೆ ಅಂದರೆ ಇವತ್ತು ಮತ್ಸ್ಯೋದ್ಯಮಿಗಳು ಗೋವಾದ ಕೇಂದ್ರದಲ್ಲಿ ಮಾಡುವವರು ನಮ್ಮ ಕರ್ನಾಟಕದವರಿದ್ದಾರೆ, ಗೋವಾದವರಿದ್ದಾರೆ. ಇಲ್ಲಿ ಏನಾಗ್ತದೆ ಅಂದರೆ, ಈಗ ಗೋವಾದ ಮಾರ್ಕೆಟಿಗೆ ಅಂದರೆ ಡೈಲಿ ಮಾರ್ಕೆಟಿಗೆ ಕೂಡ ನಮ್ಮಿಂದ ಮೀನುಗಳು ಎಕ್ಸ್ಪೋರ್ಟ್ ಆಗ್ತದೆ. ಅದೇ ರೀತಿ ಗೋವಾದಲ್ಲಿ ಹಲವಾರು ಫ್ರೀಸಿಂಗ್ ಯೂನಿಟ್ಗಳುಂಟು. ಸುಮಾರು ಒಂದು ದಿನಕ್ಕೆ 100-150 ಟನ್ ಮೀನನ್ನು ಫ್ರೀಸ್ ಮಾಡುವ ಕೆಪಾಸಿಟಿ ಇರುವ ಫ್ರೀಸಿಂಗ್ ಯೂನಿಟ್ಗಳುಂಟು. ಆ ಮೂಲಕ ಅಲ್ಲಿಂದ ಅದು ಎಕ್ಸ್ಪೋರ್ಟ್ ಆಗುವ ವ್ಯವಸ್ಥೆಗಳಿದೆ. ಅಲ್ಲಿ ಏನಾದರೂ ಕಲಬೆರಕೆ ಆಗಲಿಕ್ಕಿಲ್ವ? ನಾನು ಹೇಳಿದಲ್ಲ, ಕಲಬೆರಕೆ ಆಗಿದ್ದರೆ ಅಧಿಕಾರಿಗಳಿಗೆ ಒಂದು ಅಧಿಕಾರ ಉಂಟಲ್ಲ. ಈ ರೀತಿಯ ಪ್ರಕರಣ ಕಂಡು ಬಂದ ಈಗ ಅದಕ್ಕೆ ಮೆರೈನ್ ಎಕ್ಸ್ಪೋರ್ಟ್ ಆ್ಯಕ್ಟ್ ಉಂಟು, ಈಗ ಎಂಪೆಡ್ ಅಂತ ಉಂಟು, ಮೆರೈನ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಅವರು ಈ ರೀತಿಯ ಯಾವುದಾದ್ರೂ ಒಂದು ಪ್ರಕರಣ ಕಂಡು ಬಂದರೆ ಅವನ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಷ್ಟು ಅವರಿಗೆ ಅವಕಾಶ ಉಂಟು. ಯಾಕೆಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಫುಡ್ ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ ಮಿನಿಸ್ಟರ್ ಅಂಡರಿಗೆ ಬರುವ ಒಂದು ಇಲಾಖೆ. ಅದರಿಂದ ಅವರಿಗೆ ಸಂಬಂಧಪಟ್ಟ ಇಲಾಖೆ ಮೂಲಕ ಮಾಹಿತಿಯನ್ನು ಪಡ್ಕೊಳ್ಬೋದಲ್ಲ ಈ ರೀತಿ ಪ್ರಕರಣಗಳಾಗಿದ್ದರೆ. ಏಕೈಕಿ ಯಾವ ರೀತಿಯಲ್ಲಿ ನಿರ್ಣಯ ಮಾಡಿದರೆ ಭಾಳಷ್ಟು ಬೇಸರ ನಮಗೆ ತಂದಿದೆ. ಮತ್ತು ಇನ್ನೊಂದೇನೆಂದರೆ, ಈಗ ನಮ್ಮಲ್ಲಿ ಹಲವಾರು ಟ್ರೇಡರ್ಸ್, ಫಿಶ್ ಮರ್ಚೆಂಟ್ಗಳು ಗೋವಾದಲ್ಲಿ ವ್ಯವಹಾರ ಮಾಡ್ತಾರೆ. ಒಂದು ಕಾಲ್ ಇದೆ, ಮಾತಾಡೋಣ. ಹಲೋ ಹಲೋ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಇದು ಗೋವಾದ ಮತ್ತು ಕರ್ನಾಟಕದ ಮೀನಿನ ಸಮಸ್ಯೆ ಬಗ್ಗೆ ಒಂದು ಕೆಲವು ವಿಚಾರಗಳನ್ನು ಹೇಳಬೇಕು. ಖಂಡಿತ ಹೇಳಿ ಸರ್, ಹೇಳಿ. ನೋಡಿ, ನಾವು ಕರ್ನಾಟಕ ರಾಜ್ಯವು ಗೋವಾದ 3 ಪಾಲು ದೊಡ್ಡದಿದೆ. ಹೌದು ಹೌದು. ಕರ್ನಾಟಕದಲ್ಲಿ ಇರುವುದು ನಮ್ಮ ಕರಾವಳಿಯ 2 ಜಿಲ್ಲೆಗಳಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ರಾಜ್ಯದಲ್ಲಿ ನೋಡಿದ್ರು ಹಾಗೆ ನಮ್ಮಲ್ಲಿ 28 ಎಂಪಿಗಳಿದ್ದಾರೆ, ಅವರಲ್ಲಿ 2. ಈಗ ನಾವು ಮೀನು ಫ್ರೀಸಿಂಗ್ ಮಾಡುವಂತ ಇಷ್ಟು ದೊಡ್ಡ ವಿಶಾಲ ರಾಜ್ಯದಲ್ಲಿ ಮೀನು ಉತ್ಪಾದನೆ ಇಷ್ಟಿದೆ, ಹಲವಾರು ರೀತಿಯ ನೆಲ ಜಲ ನಮ್ಮಲ್ಲಿ ಇದೆ, ಯಾಕೆ ನಾವು ಮಾಡಬಾರ್ದು? ಅವರಿಗೆ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಈ ರೀತಿಯ ಉಪದ್ರವವನ್ನು ಕೊಡೋದು ತಪ್ಪೋದಲ್ವಾ? ನಮ್ಮ ಮಂಗಳೂರಿನಲ್ಲಿ ಬಂದರು ಇದೆ, ಇಷ್ಟು ದೊಡ್ಡದು, 9ನೇ ಬಂದರು ನಮ್ಮ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದೆ, ನಮ್ಮ ಊರಿನಲ್ಲಿಯೇ ಇದೆ. ಯಾಕೆ ಇದರ ಬಗ್ಗೆ ಆಲೋಚಿಸಬಾರ್ದು? ಸರ್ಕಾರಗಳು ಬರೇ ರೈತನ ಬಗ್ಗೆ, ಅವರಿಗೂ ಮಾಡುವುದೇನಿಲ್ಲ, ಏನ್ ಹೇಳಿದ್ರು ಯಾರೋ ಒಬ್ಬ ಸಾಲ ಮಾಡಿ ಯಾರು ಬಂದ ಹಣ ಕೇಳಿದ್ರು ನನ್ಗೆ ಸಾಲ ಕೊಡ್ಲಿಕ್ಕೆ ಉಂಟು ಮಾರೆ, ಅವ್ರು ಸಾಲ ಕೊಡುದಿಲ್ಲ. ಬರೇ ಯಾರು ಮಾತಾಡಿದ್ರು ಇಂಕ ಸಾಲ ಉಂಟು ಮಾರೆ ಅಂತೇಳಿ ಸಾಲ ಕೂಡ ಕೊಡುದಿಲ್ಲ, ಬೇರೆ ಉತ್ಪಾದನೆ ಕೂಡ ಮಾಡುದಿಲ್ಲ. ಈ ರೀತಿ ಆಗಿದೆ ನಮ್ಮ ಕರ್ನಾಟಕದ ಅವಸ್ಥೆ.
ಮೀನುಗಾರರ ಸಮಸ್ಯೆಯನ್ನಾಗ್ಲಿ ಅವರು ಆಗ ಹೇಳಿದ್ರು, ಒಂದು ಕೆಲಸದಲ್ಲಿ 25 ಜನರು ಕೆಲಸ ಮಾಡಿದ್ರೆ 25 ಉದ್ಯಮಿಗಳು ಅದರಲ್ಲಿ ಒಳಗಾಗುತ್ತದೆ. ಇನ್ನಂತ ಹೇಳಿದ್ರೆ ಕಡಲಿನಿಂದ ತಂದು ಮಾರುವ ಮಾತ್ರಕ್ಕೆ ಸೀಮಿತವಲ್ಲ. ಇವರು ರೈತರ ಬಗ್ಗೆ ಮಾತಾಡಿದ್ರು. ಹಾಗೆ ರೈತ ಮಾತ್ರ ಅಲ್ಲ, ರೈತರಿಗೆ ನೇಗಿಲು ಮಾಡಿಕೊಡುವ ಕರ್ಮಯೋಗಿಯಿಂದ ಹಿಡಿದು ತಾಂತ್ರಿಕ ಉತ್ಪಾದನೆ ಮಾಡುವ ಕಂಪನಿಯಿಂದ ಹಿಡಿದು ಎಲ್ರಿಗೂ ಸಹಕಾರ ಬೇಕು. ಅವರ ಉದ್ಯಮಿಗೆ ನ್ಯಾಯ ಪೈಸೆ ಸಾಲ ಕೊಡುವುದಿಲ್ಲ, ಕೊಟ್ಟರು ಮನ್ನಾ ಮಾಡುದಿಲ್ಲ. ಇದು ಬರೇ ರೈತನಿಗೆ ಅವರಲ್ಲಿ ಕೋಟಿ ಕಟ್ಲೆ ಜಮೀನಿದೆ ನೋಡಿ. ಈಗ ಉದ್ಯಮಿಗೋಸ್ಕರ ಸಾಲ ಮಾಡಿದ್ರೆ ಬ್ಯಾಂಕ್ ಅವನ ಮನೆ ಮಾರಿ ವಸೂಲು ಮಾಡ್ತದೆ. ಆ ನಂತರ ರಸ್ತೆಯಲ್ಲೇ ಇರುವುದು. ನಮ್ಮ ಸರ್ಕಾರದ ಒಂದು ಕೆಲಸ ನೋಡಿ, ರೈತನಿಗೆ ಹಾಗಲ್ಲ. ಅವನು 25 ಎಕರೆಯಲ್ಲಿ 10 ಎಕರೆ ಹೋದ್ರು ಇನ್ನೂ 10 ಎಕರೆಯಲ್ಲಿ ಆರಾಮಾಗಿ ಬದುಕಬಹುದು. ಅವನಿಗೆ ಸುಸೈಡ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಇದೆಲ್ಲ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಗೇಮ್ ಮತ್ತೆ ಶೋ. ಸುಸೈಡ್ ಆದ ಕೂಡಲೇ ಸಾಲ ಮನ್ನಾ ಆಗ್ತದೆ. ಅದಕ್ಕೇನಾದ್ರೂ ರಾಜಕೀಯ ಪಾರ್ಟಿಗಳು ಅಡಿಮೇಲಾಗ್ತಾರೆ. ಇದೆಲ್ಲ ನಾವು ಮಾಡೋದಕ್ಕಿಂತ ಯಾವುದು ಬೇಕು. ಈಗ ಮೀನಿಗೆ ನಮ್ಮ ಯಾಕೆ ಕರ್ನಾಟಕದಲ್ಲಿ ಫ್ರೀಜಿಂಗ್ ಮಾಡಬಾರ್ದು? ಇಷ್ಟು ದೊಡ್ಡ ಕರ್ನಾಟಕ ಬರೇ ನಮ್ಮ ಎದುರಿನ ಒಂದು ಸಣ್ಣ ರಾಜ್ಯದ ಒಟ್ಟಿಗೆ ನಾವು ಯಾಕೆ ನಾಚಿಕೆ ಕೆಡಬೇಕು? ಇದು ಇಂದಲ್ಲ, ಕೆಲವು ಸಲ ಆಗಿದೆ, ಇನ್ನೂ ಆಗ್ಬೋದು. ಯಾಕಂತ ಹೇಳಿದ್ರೆ ಅವರ ನೆಲದ ಭೌಗೋಳಿಕ ವಿಸ್ತೀರ್ಣಕ್ಕೆ ಅಷ್ಟೇ ಕಡಲಿನ ವಿಸ್ತೀರ್ಣ ಅವರಲ್ಲಿ ಉಂಟು. ನಮ್ಮಲ್ಲಿ ಕರ್ನಾಟಕದಲ್ಲಿ ಅದರ ಕಾಲುವಾಸಿ ಇರುವುದು. ಯಾಕೆ ಇಲ್ಲಿ ಕೇರಳ ಬಾರ್ಡರ್ ಇಂದ ಗೋವಾದ ಬಾರ್ಡರ್ ವರೆಗೆ ಮಾತ್ರ. ಬೇರೆ ನಮ್ಗೆ ಮೀನಿನ ಉತ್ಪತ್ತಿ ಇಲ್ಲ. ಅಷ್ಟು ಮೀನನ್ನು ನಾವೇ ವ್ಯವಸ್ಥೆ ಮಾಡದೆ ಅವರಿಗೆ ಯಾಕೆ ದಮ ಹಾಕ್ಬೇಕು? ಯಾಕೆ ಮಾಡಬಾರ್ದು ಇದೆಲ್ಲ? ಓಕೆ ಧನ್ಯವಾದ. ಓಕೆ ಪೀರ್ ಅಭಿಪ್ರಾಯ ಧನ್ಯವಾದಗಳು. ಓಕೆ ಸರ್, ಇನ್ನಷ್ಟು ಒಂದು ಚರ್ಚೆ ಮಾಡೋಣ. ಚಿಕ್ಕ ವಿರಾಮ ಅಂತ ನೋಡಿದ್ರಲ್ಲ ವೀಕ್ಷಕರೇ, ಗೋವಾ ಹಾಗೂ ಕರ್ನಾಟಕದ ನಡುವೆ ಈಗ ಮೀನುಗಾರಿಕೆ ಬಿಕ್ಕಟ್ಟು ಯಾವ ರೀತಿ ಉದ್ಭವಿಸಿದೆ, ಇನ್ನಷ್ಟು ಏನೆಲ್ಲ ತೊಂದರೆಗಳಿದೆ ಅಂತ ಹೇಳಿ ಅತಿಥಿಗಳೊಂದಿಗೆ ಇನ್ನಷ್ಟು ಚರ್ಚೆ ಮಾಡಲು. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ಗೋವಾ ಕಿರಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡ್ತಿದ್ವಿ ವೀಕ್ಷಕರೇ, ಈ ಗೋವಾದಲ್ಲಿ ನಮ್ಮ ಕರಾವಳಿ ಮೀನಿಗನ್ನು ಹೇಗೆ ಧಿಕ್ಕರಿಸಿದ್ದಾರೆ, ಯಾವೆಲ್ಲ ಅವರು ಒಂದು ಪೊಳ್ಳು ನೆಪವನ್ನು ಕೊಡ್ತಿದ್ದಾರೆ, ಯಾಕೆಲ್ಲ ಅವರು ನಮ್ಮ ಮೀನನ್ನು ತಗೊಳ್ಳಿಕ್ಕಿಲ್ಲ, ಇದರ ಹಿಂದೆ ಏನೆಲ್ಲ ನಡೀತಾ ಇದೆ ಷಡ್ಯಂತ್ರಗಳು ಅಂತ ಹೇಳ್ತಿದ್ದು ನಮ್ಮ ಮೀನುಗಾರರ ಫೆಡರೇಷನ್ ಅಧ್ಯಕ್ಷರಿದ್ದು ಅವರನ್ನು ಮತ್ತೊಮ್ಮೆ ಸ್ವಾಗತಿಸ್ತೇನೆ. ಸರ್, ನಿಮ್ಮಲ್ಲಿ ಕೇಳೋದಾದ್ರೆ ನಾನು ಈಗ ನಮ್ಮ ಮೀನನ್ನು ಅಂದರೆ ಕರಾವಳಿ ಮೀನನ್ನು ಅವರು ತಗೊಳ್ತಾ ಇಲ್ಲ, ಆಮದು ಮಾತಾಡಲಿಲ್ಲ. ಆದರೆ ಒಂದು ಅದಕ್ಕಿಂತ ಕರೆ ಇದೆ. ಹಲೋ ಹಲೋ ಹಲೋ. ಹಾಂ ಸರ್, ನಮಸ್ತೆ. ತಮ್ಮ ಹೆಸರು? ಇದು ರಾಜೇಶ್ ಅಂತ ಹೇಳಿ. ಹೇಳಿ ರಾಜೇಶ್ ಅವರೇ. ಸರ್, ಅದೇ ನಾವು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಹೇಳಿ. ಮೊನ್ನೆಯಿಂದ ಪೇಪರ್ ಅಲ್ಲೆಲ್ಲ ಬರ್ತಾ ಉಂಟು, ಗೋವಾ ರಾಜ್ಯ ಸರ್ಕಾರ ಇಲ್ಲಿಯ ಸ್ಥಳೀಯ ಆರು ತಿಂಗಳ ಕಾಲ ಏನೋ ಒಂದು ಬ್ಯಾನ್ ಮಾಡಿದೆ ಮೀನನ್ನು ನಮ್ಮಲ್ಲಿ. ಹೌದೌದು. ಆದ್ರೆ ಈ ತನಕ ಕೂಡ ಮೀನುಗಾರಿಕಾ ಫೆಡರೇಷನ್ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಒಂದು ಹೋರಾಟ ಅಥವಾ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹೊರತು ಇಲ್ಲಿ ತನಕ ಯಾವುದೇ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಈ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಒಂದಾಗಿ. ಮತ್ತೆ ಇಲ್ಲಿ ಸ್ಥಳೀಯ ಶಾಸಕರು ಈ 2 ಜಿಲ್ಲೆಗಳಲ್ಲಿ ಕೂಡ ತುಂಬಾ ಮೀನುಗಾರಿಕೆ ಅದರ ಬಗ್ಗೆ ನಿನ್ನೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿಯಾದಂಥವ್ರು ವಿಕಾಸಸೌಧದಲ್ಲಿ UT ಖಾದರ್ ಅವರು ಹೇಳ್ತಾರೆ, ನಾನು ಆದಷ್ಟು ಬೇಗ ಸಂಪುಟದಲ್ಲಿ ಇಡ್ತೇನೆ, ನಮ್ಮ ಜನತೆಗೆ ತೊಂದರೆ ಆಗಲಿಕ್ಕೆ ಬಿಡುವುದಿಲ್ಲ, ಇದೊಂದು ಗೋವಾ ಸರ್ಕಾರ ಮಾಡಿದ್ದಕ್ಕೆ ನನ್ನಿಂದಲೂ ಕೂಡ ಒಂದು ಬೆಂಬಲ ಇಲ್ಲ, ಆದಷ್ಟು ಬೇಗ ನಾನು ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹೋಗಿ, ಆದ್ರೆ ಮೀನುಗಾರಿಕಾ ಸಚಿವರು ಹೌದು ಹೌದು ಹೊರಗಿನವರಿಗೆ ಇಲ್ಲಿ ಸ್ಥಳೀಯ ಜನರ ಭಾವನೆಗಳ ಬಗ್ಗೆ ಬೆಲೆ ಇಲ್ಲ ಅಂತ ನಮ್ಗೆ ಮೇಲ್ನೋಟ ಕಾಣಿಸ್ತಾ ಇದೆ. ಮತ್ತೆ ಇದು ಅದೇ ಈಗ ತಾನೇ ಯಶ್ಪಾಲ್ ಸುವರ್ಣ ಅವರು ಹೇಳಿದಾಗೆ ಇದು ಬರೀ ಮೀನುಗಾರರಿಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ನೋಡಿರ್ಬೋದು, ಮುಂಚಿದೆ ಒಂದು 2 ತಿಂಗಳ ಮುಂಚೆ ನಿಮ್ಮ ವಾಹಿನಿಯಲ್ಲಿ ಮತ್ತೆ ಇದ್ರ ಬಗ್ಗೆ ಎಲ್ಲ ತುಂಬಾ ಚರ್ಚೆ ಆಗಿ ಭಾವನೆಯನ್ನ ನೀವು ತೋರಿಸಿದ್ದೀರಾ. ಹೌದು. ಈಗ ಅದರ ಮೇಲೆ ಇನ್ನೊಂದು ಹೊಸದಾಗಿ ಆಡ್ ಆಗ್ತಾ ಇದೆ. ಆದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತಗೊಳ್ಬೇಕು. ಅಂದ್ರೆ ಬರೀ ಮೀನುಗಾರರೇ ಒತ್ತಾಯ ಮಾಡಿ ಮಾಡ್ಬೇಕು, ಎಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ. ಈಗ ಬರೀ ಒಬ್ರು ಫೆಡರೇಷನ್ ಅಧ್ಯಕ್ಷರಾಗಿ ಅವ್ರು ಮಾಡಿದ ಮಾತ್ರಕ್ಕೆ ಎಲ್ಲ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗನೆ ಇದು ತಗೊಂಡು ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡಬೇಕು, ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೆ ಎಲ್ಲ ಮೀನುಗಾರರು. ಓಕೆ ಸರ್, ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳ್ತಾ ಮೀನುಗಾರಿಕೆ ಬಗ್ಗೆ ಈಗ ಇನ್ನೊಂದೇನಂದ್ರೆ, ಆಗ ಪ್ರಥಮವಾಗಿ ಕರೆ ಮಾಡಿದ್ರು ಒಬ್ರು ಅತಿಥಿಗಳು, ಕರ್ನಾಟಕದಲ್ಲಿ ಎಂತ ಅವಕಾಶಗಳಿಲ್ಲ ಫ್ರೀಜಿಂಗ್. ಫ್ರೀಜಿಂಗ್ ಈಗಾಗಲೇ
ಸಾಕಷ್ಟು ಫ್ರೀಸಿಂಗ್ ಯೂನಿಟ್ಗಳುಂಟು. ಆದರೆ ಇವತ್ತಿನ ಕೆಲವೊಂದು ಸಮಸ್ಯೆಗಳುಂಟು. ಈಗ CRZ ಸಮಸ್ಯೆಗಳಿಂದಾಗಿ ಕರಾವಳಿ ಭಾಗದಲ್ಲಿ ಯಾವುದೇ ಒಂದು ದೊಡ್ಡ ಮಟ್ಟದಲ್ಲಿ ಈ ಫ್ರೀಸಿಂಗ್ ಯೂನಿಟನ್ನು ಸ್ಥಾಪನೆ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಿದೆ. ಮತ್ತು ಮೀನುಗಾರಿಕೆ ಸಂಬಂಧಪಟ್ಟ ಚಟುವಟಿಕೆಗಳು ಮಾಡಬೇಕಿದ್ರೆ ಅದು ಕರಾವಳಿ ಭಾಗದಲ್ಲಿ ಮಾತ್ರ ಮಾಡಬೇಕಾಗ್ತದೆ. ಅದು ಬಿಟ್ಟು ಉತ್ತರ ದಿಕ್ಕಿನಲ್ಲಿ ಬೇರೆ ದಿಕ್ಕಿನಲ್ಲಿ ಪ್ರದೇಶದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಈಗಾಗಲೇ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ. ಕರಾವಳಿ ಭಾಗದ ಮೀನುಗಾರಿಕೆ ಒಂದು ದೊಡ್ಡ ಉದ್ದಿಮೆಯಾಗಿ ಈಗ ಬೆಳೆದು ಬರ್ತಾ ಉಂಟು. ಅದರಿಂದಾಗಿ ನಾವು ವಿಶೇಷ ಕೈಗಾರಿಕೆ ವಲಯ ಮೀನುಗಾರಿಕೆ ಅಂದರೆ ಮೆರೈನ್ ಇದಕ್ಕೆ ಇಂಡಸ್ಟ್ರೀಸ್ ಒಂದು ವಿಶೇಷ ಕೈಗಾರಿಕೆ ವಲಯವನ್ನು ಸ್ಥಾಪನೆ ಮಾಡಬೇಕು. ಆ ಮೂಲಕ ಇವತ್ತು ನಮ್ಮ ಕರಾವಳಿಯ 3 ಜಿಲ್ಲೆಯಲ್ಲಿ ಎಷ್ಟು ಮೀನು ಉತ್ಪಾದನೆ ನಾವು ಕ್ಯಾಚಸ್ ಬರ್ತದೆ ಅದರ ಒಂದು ಅಸೆಸ್ಮೆಂಟ್ನಲ್ಲಿ ಫ್ರೀಸಿಂಗ್ ಯೂನಿಟ್ ಇರ್ಬೋದು, ಫಿಶ್ ಮಿಲ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಐಸ್ ಪ್ಲ್ಯಾಂಟನ್ನು ಸರ್ಕಾರ ಸಹಭಾಗಿತ್ವದಲ್ಲಿ ಮಾಡಿದಾಗ ಮೀನುಗಾರರಿಗೂ ಒಂದು ಒಳ್ಳೆ ಬೆಲೆ ಸಿಗ್ತದೆ. ಈ ರೀತಿಯ ಸಮಸ್ಯೆಗಳಿಂದ ನಾವು ಬಜೆಟ್ಗಳಲ್ಲಿ ಇದು ಮಾಡಬೇಕು. ಕಳೆದ ಬಜೆಟ್ ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ, ಮೀನುಗಾರಿಕೆಗೆ ಒಂದು ವಿಶೇಷ ಕೈಗಾರಿಕಾ ವಲಯವನ್ನು ಅಂದರೆ ಇಂಡಸ್ಟ್ರಿಯಲ್ ಝೋನನ್ನು ನೀವು ಸ್ಥಾಪನೆ ಮಾಡಬೇಕೆ ಒಂದು ಪ್ರಯತ್ನ ಪಡಬೇಕು, ಒಂದು 25-30 ಎಕರೆಗಳನ್ನು ಕೊಡಬೇಕಂತ. ಆ ಸಂದರ್ಭದಲ್ಲಿ ಅವರು ಅದಕ್ಕೆ ಒಪ್ಪಿಕೊಂಡಿದ್ರು. ಮತ್ತು ಅದನ್ನು ಬಜೆಟ್ನಲ್ಲಿ ಯಾವುದನ್ನು ಘೋಷಣೆ ಮಾಡಲಿಲ್ಲ. ಇದಕ್ಕೆಲ್ಲ ಪರಿಹಾರ ಸಿಗಬೇಕಾದ್ರೆ ವಿಶೇಷ ಕೈಗಾರಿಕೆ ವಲಯ ಮೀನುಗಾರಿಕೆಗೆ ಸ್ಥಾಪನೆ ಆದಾಗ ಮಾತ್ರ ಈಗಾಗಲೇ ನಮ್ಮ ಯಾರ ಅತಿಥಿ ಕರೆ ಮಾಡಿದ್ದಕ್ಕೆ ಮತ್ತು ಗೋವಾದ ಈ ಸಮಸ್ಯೆಗಳಿಂದ ನಾವು ಪಾರಾಗಲಿಕ್ಕೆ ಸಾಧ್ಯ ಉಂಟು. ಮತ್ತು ಮೀನುಗಾರಿಕೆ ಏನಂದರೆ ಕೇವಲ ಉಡುಪಿ, ಮಂಗಳೂರು, ಕಾರವಾರ ಜಿಲ್ಲೆಗೆ ಸೀಮಿತ ಅಲ್ಲ. ಏಕೆಂದರೆ ಇವತ್ತು ಸಮುದ್ರದಲ್ಲಿ ನಾವು ಮೀನುಗಾರಿಕೆ ಮಾಡುವರು. ಇವತ್ತು ಸಮುದ್ರಕ್ಕೆ ಯಾವುದೇ ಜಿಲ್ಲೆ ಯಾವುದೇ ರಾಜ್ಯ ಅಂತ ಅದರಲ್ಲಿ ಬೇರ್ಪಾಡು ಮಾಡಲಿಕ್ಕೆ ಆಗೋದಿಲ್ಲ. ಮೀನು ಇವತ್ತು ಕೇರಳದಲ್ಲಿದ್ದ ಮೀನು 2 ದಿನ ಬಿಟ್ಟು ಮಂಗಳೂರಿಗೆ ಬರ್ಬೋದು, ಮಂಗಳೂರಿನ ಮೀನು ಗೋವಾಕ್ಕೆ ಹೋಗ್ಬೋದು. ಅದರಿಂದ ಮೀನಿಗೆ ನಾವು ನಿರ್ಬಂಧ ಆಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ನೀನು ಕರ್ನಾಟಕದಲ್ಲಿ ಇರಬೇಕು, ಗೋವಾಕ್ಕೆ ಹೋಗಬಾರ್ದು ಅಥವಾ ಕೇರಳಕ್ಕೆ ಹೋಗಬಾರ್ದು, ನೀರಲ್ಲಿ ಹೋಗ್ತಾ ಇರ್ತದೆ. ಅದರಿಂದಾಗಿ ಕೆಲವೊಮ್ಮೆ ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರಿಕೆ ಜಾಸ್ತಿ ಇರ್ತದೆ. ಆ ಸಂದರ್ಭದಲ್ಲಿ ಇಲ್ಲಿ ತಂದ ಮೀನುಗಳನ್ನು ನಾವು ಗೋವಾಕ್ಕೆ ಇರ್ಬೋದು, ಕೇರಳಕ್ಕೆ ರಫ್ತು ಮಾಡ್ತೇವೆ. ಕೆಲವೊಂದು ಸಂದರ್ಭದಲ್ಲಿ ಈ ಎಂತ ಹೇಳ್ತಾರೆ, ಈ ನಮ್ಮ ಪರಿಸರದ ಕೆಲವೊಂದು ಸಮಸ್ಯೆಗಳಿಂದ ಇರ್ಬೋದು, ಕೆಲವೊಮ್ಮೆ ಇದರ ಏರುಪೇರಾಗಿರ್ತದೆ ಅಂತ ಪರಿಸರ, ನಮ್ಮ ತುಫಾನ್ಗಳಿಂದ, ಚಂಡಮಾರುತದಿಂದ ಗೋವಾದಿಂದ ಕೆಲವು ಮೀನು ಜಾಸ್ತಿ ಆಗ್ತದೆ ಕ್ಯಾಚಸ್. ಆ ಮೀನುಗಳು ಇಲ್ಲಿ ತಂದು ರಫ್ತು ತಂದು ಇಲ್ಲಿ ವ್ಯವಹಾರಗಳನ್ನು ಮಾರ್ಕೆಟ್ ಇರ್ಬೋದು, ಫ್ರೀಸಿಂಗ್ ಪ್ಲಾಂಟಿಗೆ ಮಾಡಬೇಕು. ಯಾಕಂದರೆ ಒಂದು ಫ್ರೀಸಿಂಗ್ ಪ್ಲಾಂಟ್ ಅನ್ನಾಗಬೇಕಾದ್ರೆ ಇಷ್ಟೇ ಮಿನಿಮಮ್ ಅವರಿಗೆ ಮೀನು ಬೇಕಾಗ್ತದೆ. ಅದರಿಂದಾಗಿ ಅವ್ರು ಸ್ವಲ್ಪ ರೇಟಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಅದನ್ನು ವ್ಯವಸ್ಥೆ ರೀತಿಯಲ್ಲಿ ಆಚೆಂದ ಈಚೆಯಿಂದ ಎಕ್ಸ್ಪೋರ್ಟ್ ಮಾಡಿ ಅದನ್ನು ವ್ಯವಹಾರ ಮಾಡ್ತಾರೆ. ಹಾಗಾಗಿ ಈ ಗೋವಾದ ಮೀನುಗಳು ನಮ್ಮ ಕರಾವಳಿ ಭಾಗದಲ್ಲಿ ಈಗ ಬರ್ತಾ ಇದೆ. ಅದು ಬರ್ತದೆ, ಹಾಗೆಲ್ಲ ನಮ್ಮ ಮೀನು ಕೂಡ ಹೋಗ್ತದೆ, ಅವರ ಮೀನು ಕೂಡ ಈ ಭಾಗ ಬರ್ತದೆ. ಈಗ ಮೀನಲ್ಲಿ ತುಂಬ ವೆರೈಟಿಗಳಿರ್ತದೆ. ಕೇವಲ ಈ ಬುತೈ, ಬಂಗುಡೆ, ಅದೇ ಮ್ಯಾಕ್ರಲ್, ಸ್ಯಾರ್ಡಿನ್, ಸೀರ್ ಫಿಶ್, ಪಾಂಪ್ರೇಟ್, ರಿಬ್ಬನ್, ಕೆಟಲ್ ಫಿಶ್ ಅಂತ ಕೆಲವೊಂದು ರೀತಿಯ ಫಿಶ್ಗಳಿರ್ತದೆ. ಇವತ್ತಿಗೆ ಎಲ್ಲ ಮೀನುಗಳನ್ನು ನಮ್ಮ ಮಾರ್ಕೆಟಿಗೆ ಬರೋದಿಲ್ಲ. ಅಂದರೆ ಈ ಕೆಟಲ್ ಫಿಶ್ ಮತ್ತು ರಿಬ್ಬನ್ ಫಿಶ್ ಅದು ಎಕ್ಸ್ಪೋರ್ಟ್ ಆಗ್ತದೆ. ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಅದಕ್ಕೆ ಜಾಸ್ತಿ ಡಿಮಾಂಡ್ ಇರ್ತದೆ. ಆಗ ಯಾರು ರೇಟ್ ಜಾಸ್ತಿ ಕೊಡ್ತಾರೆ ಅಲ್ಲಿ ನಾವು ತಗೊಳ್ಬೇಕಾಗ್ತದೆ. ಕೆಲವೊಂದು ಈ ಬಂಗುಡೆ, ಮಾಂಜಿ, ಅಂಜಲ್ ಮಾರ್ಕೆಟಿಗೆ ಹೋಗ್ತದೆ, ನಾವು ಮಾರ್ಕೆಟಿಗೆ ಆಗ್ತದೆ. ಅದರಿಂದಾಗಿ ವೆರೈಟೀಸ್ ಆಫ್ 40-50 ಜಾತಿಯ ಮೀನುಗಳು ನಮ್ಮಲ್ಲಿ ಲಭ್ಯ ಇರ್ತದೆ. ಎಲ್ಲ 40-50 ಜಾತಿಯ ಮೀನುಗಳನ್ನು ನಾವು ಮಾರ್ಕೆಟ್ಗೆ ತಂದು ಮಾರಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಮೀನುಗಳು ಕೆಲವೊಂದು ಕಂಟ್ರೀಸಿಗೆ ಎಕ್ಸ್ಪೋರ್ಟ್, ಯುರೋಪಿಯನ್ ಕಂಟ್ರೀಸ್ ಎಕ್ಸ್ಪೋರ್ಟ್ ಆಗ್ತದೆ, ಕೆಲವೊಂದು ಬೇರೆ ಬೇರೆ ಕಂಟ್ರಿ ಎಕ್ಸ್ಪೋರ್ಟ್ ಆಗ್ತದೆ. ಆ ಸಂದರ್ಭದಲ್ಲಿ ಆ ಮೀನುಗಳು ಯಾವ ಯಾವ ಇಂಡಸ್ಟ್ರಿಯವರು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರಿಗೆ ನಾವು ಸರಬರಾಜು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಾ ಉಂಟು ಅಷ್ಟೇ. ಹಾಗಾಗಿ ಈಗ ಗೋವಾದಲ್ಲಿ ನಾವು ಕೇಳಿ ನೋಡಿದ್ರೆ ಪ್ರಮುಖವಾಗಿ ಈ ಗೋವಾದಲ್ಲಿ ಎಲ್ಲಿಯಾದರೂ ಅವರ ಉತ್ಪತ್ತಿಗಳು ಮೀನುಗಳು ಜಾಸ್ತಿ ಇದ್ದು ನಮ್ಮ ಮೀನುಗಳಿಗೆ ಏನು ಧಿಕ್ಕರಿಸ್ತಾ ಇರ್ಬೋದಾ? ನಾನು ಒಂದು ವಿಚಾರ ತಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು 20 ಜನ ಅಲ್ಲಿಯ ಉದ್ಯಮಿಗಳು ಈ ಒಂದು ಸಮಸ್ಯೆಗಳನ್ನು ಉದ್ಭವ ಮಾಡಿದ್ದಾರೆ. ಏಕೆಂದರೆ ಅವರ ಉದ್ದೇಶ ಏನಂದರೆ ಕರ್ನಾಟಕದ ಮೀನನ್ನು ಅವ್ರು ಬರಲಿಕ್ಕೆ ಬಿಡ್ತಾರೆ, ಆದರೆ ಟ್ರೇಡಿಂಗನ್ನು ಅವರ ಮೂಲಕ ಮಾಡಬೇಕೆಂಬ ಒಂದು ಉದ್ದೇಶದ ಸ್ವಾರ್ಥದಿಂದ ಅವರು ಈ ರೀತಿಯ ಸಮಸ್ಯೆಗಳನ್ನು ಉದ್ಭವ ಮಾಡಿದ್ದಾರೆ. ಏಕೆಂದರೆ ಅವರಿಗೆ ಕಷ್ಟ ಬಿಟ್ಟು ದುಡಿಲಿಕ್ಕೆ ಆಗೋದಿಲ್ಲ, ಅವರೆಲ್ಲ ಸೋಮಾರಿಗಳು, ಕೂತ್ಕೊಂಡಲ್ಲಿ ಅವರಿಗೆ ಲಾಭ ಆಗಬೇಕು. ಇವತ್ತೇನೆಂದರೆ ಗೋವಾದಲ್ಲಿ ಕೂಡ ಮೀನುಗಾರಿಕೆ ಉದ್ಯಮದಲ್ಲಿ ನಮ್ಮ ಕರಾವಳಿ ಭಾಗದ ಜನರು 70% ಜನ ಅಲ್ಲಿ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ. ಆ 70 ಜನ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅಲ್ಲಿ ಕೆಲಸ ಕಾರ್ಯಗಳನ್ನು ವ್ಯವಹಾರ ಮಾಡ್ತಿದ್ದಾರೆ. ಅದನ್ನು ಸಹಿಸಲಾಗದೆ ಈ ರೀತಿಯ ಸಮಸ್ಯೆಗಳನ್ನು ಇವರು ಸೃಷ್ಟಿ ಮಾಡಿದ್ದಾರೆ, ನೇರವಾಗಿ ಹೇಳಬೇಕಿದೆ. ಅದರಿಂದ ಗೋವಾ ಸರ್ಕಾರ ಅದು ಅವರು ತಗೊಂಡ ಎಂತ ನಿರ್ಬಂಧವನ್ನು ಸರಿಯ ತಪ್ಪ ಅಂತ ಮರುಪರಿಶೀಲಿಸಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿಯಿಂದ ಈ ಒಂದು ಇಲಾಖೆ ಅಧಿಕಾರಿಗಳು ಈ ನಿರ್ಣಯ ಮಾಡೋದಾದರೆ ನಾಳೆ ಇನ್ನೊಂದು ವ್ಯಕ್ತಿ ಇನ್ನೊಂದು ವಿಚಾರಗಳನ್ನು ಹೇಳ್ತಾನೆ. ನಾವು ಗೋವಾದ ವೆಹಿಕಲನ್ನು ಇಲ್ಲಿ ಬರಲಿಕ್ಕೆ ಬಿಡಬಾರ್ದು, ಗೋವಾದಲ್ಲಿ ಬರುವವರು ಮದ್ಯವನ್ನು ತಗೊಂಡು ಬರ್ತಾರೆ, ಅದೇ ಅಲ್ಲಿ ಕಮ್ಮಿ ಸಿಗ್ತದೆ. ಆ ರೀತಿಯೆಲ್ಲ ಸುಳ್ಳು ಅಪವಾದನೆ ಹಾಕಿ ನಮಗೆ ತಡಿಬೋದು, ಅದು ಸರಿಯಲ್ಲ. ನಾವೊಂದು ದೇಶದಲ್ಲಿ ಇಷ್ಟು ರಾಜ್ಯಗಳಿದೆ, ನಾವು ಒಂದು ಒಳ್ಳೆಯ ಒಗ್ಗಟ್ಟಿನಿಂದ ನಾವು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮಾಡ್ತಿದ್ದೇವೆ. ಇವತ್ತು ಗೋವಾಕ್ಕೆ ಸಮಸ್ಯೆ ಆದರೆ ನಾಳೆ ಕರ್ನಾಟಕದವರು ಬೇಕು, ನಾಳೆ ಕರ್ನಾಟಕ ಸಮಸ್ಯೆ ಆದರೆ ಇವತ್ತು ಗೋವಾದವರು ನಮ್ಮೊಂದಿಗೆ ಕೈ ಜೋಡಿಸಿದ ಮದುವೆ ನೀವು ನೋಡಿರ್ಬೋದು. ಕೇರಳದಲ್ಲಿ ವಿಪರೀತ ಮಳೆಯಿಂದಾಗಿ ಸಾಧಾರಣ ಅರ್ಧ ಕೇರಳ ಮುಳುಗಿದಾಗ
ಇವತ್ತು ಕರಾವಳಿ ಕರ್ನಾಟಕದ ಜನರು ಅಕ್ಕಿಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲ ರೀತಿಯ ಒಂದು ಸಾಮಗ್ರಿಗಳಲ್ಲಿ ರಿಲೀಫ್ ಫಂಡ್ ಮೂಲಕ ಅನ್ನ ಇರ್ಬೋದು ಎಲ್ಲರೂ ಅಲ್ಲಿ ದೇಣಿಗೆ ಕೊಟ್ಟಿದ್ದಾರೆ. ಏಕೆ? ನಾವು ಭಾರತೀಯರು ನಾವೆಲ್ಲರ ಒಂದೇ ಒಗ್ಗಟ್ಟಿನಲ್ಲಿ ಇರಬೇಕು ದೃಷ್ಟಿಕೋನ ಇಟ್ಕೊಂಡು. ಅದೇ ನಾವು ಕೇರಳ ಮುಳುಗಿತಂದ್ರೆ ನಾವು ಇಲ್ಲಿ ನೆಗಾಡ್ತಾ ಕೂತ್ಕೊಂಡಾಗ್ತದೆ, ನಾಳೆ ಗೋವಾಕ್ಕೆ ಅದೇ ರೀತಿ ಸಮಸ್ಯೆ ಬರ್ಬೋದು. ಗೋವಾಗೆ ಸಮಸ್ಯೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಂಡಾಗ್ತದೆ ಇಲ್ಲ. ಅದನ್ನು ನಾವು ಅರ್ಥ ಮಾಡಬೇಕು, ಯಾರಾದಾಗಿ ಲೆಕ್ಕಾಧಿಕಾರಿಗಳು ಇರ್ಬೋದು, ಆ ಉದ್ಯಮಿಗಳು ಅರ್ಥ ಮಾಡಬೇಕು. ನಾವು ಒಟ್ಟಾಗಿದ್ದರೆ, ಅಣ್ಣ ತಮ್ಮಂದಿರಾಗಿದ್ದರೆ ಮಾತ್ರ ನಮಗೆ ನಾವು ಬೆಳೀಲಿಕ್ಕಾಗ್ತದೆ, ನಮ್ಮ ಮುಂದಿನ ಪೀಳಿಗೆಗಳಿಗೆ ಕೂಡ ಒಂದು ಒಳ್ಳೆಯ ವೇದಿಕೆ ನಿರ್ಮಾಣ ಮಾಡಿ ಕೊಡ್ಲಿಕ್ಕಾಗ್ತದೆ ಅಂತ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಸರ್, ನಾನು ನಿಮ್ಮಲ್ಲಿ ಕೇಳೋದಾದ್ರೆ ಒಂದು, ಈ ಗೋವಾಕ್ಕೆ ನಮ್ಮಿಂದ ಹೇಗೆ ಸರಬರಾಜು ಆಗ್ತಾ ಇದೆ, ಮತ್ತೆ ಅಲ್ಲಿಯ ಹಂಚಿಕೆ ಯಾವ ರೀತಿ ಆಗ್ತಿದೆ, ಮತ್ತೆ ಗೋವಾದಲ್ಲಿ ನಮ್ಮವರು ಅಲ್ಲಿ ನೀವು ಹೇಳಿದ್ರೆ ನಮ್ಮವರಲ್ಲಿ ಇದ್ದಾರೆ, ಅಲ್ಲಿ ಅವರಿಂದಲೇ ಸರಬರಾಜು ಹಂಚಿಕೆ ಯಾವ ರೀತಿಯಲ್ಲಿ ಆಗುತ್ತೆ, ಮತ್ತೆ ಎಷ್ಟು ಮೀನುಗಳು ಅಲ್ಲಿ ಅಂದ್ರೆ ಟನ್ ಲೆಕ್ಕದಲ್ಲಿ ಯಾವ ರೀತಿಯಲ್ಲಿ ಹೋಗುತ್ತೆ? ಈಗ ನಾವು ದಿನಕ್ಕೆ ಇಷ್ಟು ಟನ್ ಅಂತ ಹೇಳಿಕ್ಕೆ ಆಗುದಿಲ್ಲ, ಡಿಪೆಂಡ್ ಅಪಾನ್ ದ ಕ್ಯಾಚಸ್. ಮೀನುಗಾರಿಕೆ ಆದ ಸಂದರ್ಭದಲ್ಲಿ ಅದಕ್ಕೆ ಮೆಟೀರಿಯಲ್ ಸಿಗುವಾಗ ಲಿಮಿಟ್ ಇರೋದಿಲ್ಲ. ಇವತ್ತು 10 ಟನ್ ಬರ್ಬೋದು, ನಾಳೆ 100 ಟನ್ ಬರ್ಬೋದು. ಆದರೆ ಎವರೇಜ್ 100 ಗಾಡಿ ಗೋವಾಕ್ಕೆ ಹೋಗುತ್ತೆ. ಗೋವಾಕ್ಕೆ ಅಂದರೆ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಕುಮಟಾ, ಕಾರವಾರ ಆ ಭಾಗದ ಸೇರಿಕೊಂಡು ಅದರ ವಾಲ್ಯೂಮು ಒಂದು 600 ಟನ್ ಇರ್ಬೋದು. ಆದರೆ ವ್ಯಾಲ್ಯೂ ಒಂದು ಇಡ್ಲಿಕ್ಕೆ ಆಗೋದು, ಯಾಕೆಂದರೆ ಬೂತಾಯಿಗೆ ಒಂದು ರೇಟ್ ಇರ್ತದೆ, ಬಂಗುಡಿಗೆ ಒಂದು ರೇಟ್ ಇರ್ತದೆ, ಅದು ವೇರಿಯೇಷನ್ ಆಗ್ತದೆ. ಯಾಕೆಂದರೆ ಇವತ್ತು ಮೀನಿನ ರೇಟ್ ಇವತ್ತು 150 ಇದ್ದರೆ ಬಂಗುಡಿ ಕಿಲಕ್ಕೆ ನಾಳೆ 100 ಆಗ್ಬೋದು, ನಾಳೆ 50 ಆಗ್ಬೋದು. ಅಂದರೆ ಡಿಪೆಂಡ್ ಅಪಾನ್ ದ ಕ್ಯಾಚಸ್. ಅದರಿಂದ ಸಾಧಾರಣ ಒಂದು 100 ಗಾಡಿ ಇವತ್ತು ಗೋವಾ ಗಾಡಿಗೆ ಹೋಗ್ತದೆ. ಅದು ಕೇವಲ ಮಾರ್ಕೆಟಿಗೆ ಮಾತ್ರ ಅಂತಲ್ಲ, ಈ ಎಲ್ಲ ಫ್ರೀಸಿಂಗ್ ಯೂನಿಟ್ಗಳಿಗೆ. ಈಗ ರಿಬ್ಬನ್ ಫಿಶ್ ಒಂದು ಇದಕ್ಕೆ ಹೋಗ್ತದೆ, ಬೇರೆ ಬೇರೆ ಸೀರ್ ಅಂದರೆ ಅಂಜಲ್ ಇರ್ಬೋದು, ಮ್ಯಾಕ್ರಲ್ ಇರ್ಬೋದು, ಪ್ರಾನ್ಸ್ ಇರ್ಬೋದು, ಸ್ಕ್ವಿಡ್ ಇರ್ಬೋದು, ಕೆಟಲ್, ಬೇರೆ ಬೇರೆ ರೀತಿಯ ವೆರೈಟಿ ಆಫ್ ಫಿಶಿಂಗ್ ಉಂಟು. ಅದು ವೆರೈಟಿ ಇಂಡಸ್ಟ್ರೀಸ್ಗಳಿಗೆ ಹೋಗ್ತದೆ. ನಾನು ಮತ್ತೊಂದು ಕೇಳಿದ್ದಾರೆ ನಿಮಗೆ, ಈಗ ಗೋವಾದ ಒಂದು 6 ತಿಂಗಳು ಏನು ಫಿಶರೀಸ್ ನಮ್ಮಿಂದ ಅವರು ರಫ್ತು ಆಮದು ಮಾಡೋರು ಇಲ್ಲ. ಹಾಗೆ ಮೀನುಗಾರಿಕೆಯಲ್ಲಿ ನೋಡಿದ್ರೆ ಇದು ಒಂದು ಸಾಧ್ಯ ಹೊಡೆತ ಅಂತ ಹೇಳ್ಬೋದು ನಮಗೆ ಗೋವಾದಿಂದ. ಆದರೆ ಆ ಮೀನಿಗೆ ಪರ್ಯಾಯ ಮಾರ್ಗವಾಗಿ ನೀವು ಏನು ವ್ಯವಸ್ಥೆ? ನೋಡಿ, ಗೋವಾ ಸರ್ಕಾರ ಇನ್ನೊಂದು ತಪ್ಪು ಮಾಡಿದೆ. ಏನಂದರೆ ಗೋವಾಕ್ಕೆ ಬರುವ ಮೀನು ಅಂತೇಳಿ ಇವತ್ತು ರತ್ನಗಿರಿಗೆ ನಮ್ಮಿಂದ ಮೀನು ಹೋಗ್ತದೆ, ಮಹಾರಾಷ್ಟ್ರದ ಕರಾವಳಿ ಭಾಗಕ್ಕೆ. ರತ್ನಗಿರಿಯಿಂದ ನಮ್ಮ ಭಾಗಕ್ಕೆ ಮೀನು ಬರ್ತದೆ. ಅದನ್ನು ಕೂಡ ಅವರು ತಡೆಯುವಂತೆ ಕೆಲಸಗಳನ್ನು ಮಾಡಿದ್ದಾರೆ. ಅಂದರೆ ಮಹಾರಾಷ್ಟ್ರದ ಕಡೆಗಳಲ್ಲಿ ಅಲ್ಲಲ್ಲ, ಇವತ್ತು ನಾವು ನಮಗೆ ಮಹಾರಾಷ್ಟ್ರ ಹೋಗುವ ಎಲ್ಲ ಮೀನಿನ ವೆಹಿಕಲ್ಗಳು ಇವತ್ತು ಅಂದರೆ ಮಹಾರಾಷ್ಟ್ರ ರತ್ನಗಿರಿ ಗೋವಾ ಬಾರ್ಡರ್ ಹೋಗಬೇಕು, ಆ ಮುಖ್ಯನಾಗಿ ಹೋಗ್ತಾ ಉಂಟು. ಅದನ್ನು ತಡೆಯುವ, ಅಲ್ಲಿ ಬರುವ ಮೀನು ಇಲ್ಲಿ ಬರುವ ಮೀನನ್ನು ತಡೆಯುವಂಥ ವ್ಯವಸ್ಥೆಗಳೇ ಮಾಡಿದ್ದಾರೆ. ನನ್ನ ಒಂದು ವಿನಂತಿ ಏನಂದರೆ ಸರ್ಕಾರ ಅದನ್ನು ಮರುಪರಿಶೀಲಿಸಬೇಕು. ತದನಂತರ ಯಾವುದೇ ಪ್ರಕರಣಗಳು ಪತ್ತೆ ಆದರೆ ಆ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ನಮ್ಮದು ಆ ಬಗ್ಗೆ ನಾವು ಯಾವುದೇ ರೀತಿಯಲ್ಲಿ ಆ ಬಗ್ಗೆ ನಾವು ಇನ್ವಾಲ್ವ್ ಆಗೋದಿಲ್ಲ. ಯಾಕೆಂದರೆ ನಮ್ಮ ಹೊಟ್ಟೆಪಾಡು, ನಾವು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮೀನುಗಾರಿಕೆಯನ್ನು ಉಳಿಸಿ ಬೆಳೆಸುವ ದೃಷ್ಟಿಯಲ್ಲಿ ನಾವು ಅದಕ್ಕೆ 100ಕ್ಕೆ 100 ಸಹಕಾರ ಕೊಡ್ತೇವೆ. ಅದೇ ರೀತಿ ಸುಳ್ಳು ಅಪವಾದ ಹಾಕುವ ಮೂಲಕ ಈ ರೀತಿಯ ಕೃತಕ ಸಮಸ್ಯೆಗಳನ್ನು ಉದ್ಭವ ಮಾಡಿದರೆ ಖಂಡಿತವಾಗಿಯೂ ನಾವು ನಮ್ಮ ದಾರಿಯನ್ನು ನೋಡಬೇಕಾಗ್ತದೆ. ಅದರಿಂದಾಗಿ ಈಗಾಗಲೇ ದಿನನಿತ್ಯ ಹೋರಾಟಗಳಾಗ್ತಾ ಉಂಟು. ಮೀನುಗಾರಿಕೆ ಇಲಾಖೆಯ ನಿರ್ದೇಶಕರು ಬಂದಾಗ ಅವರ ಗಮನಕ್ಕೆ ತಂದಿದ್ದೇವೆ, ಈಗಾಗಲೇ ಸಚಿವರ ಗಮನಕ್ಕೂ ತಂದಿದ್ದೇವೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತಂದಿದ್ದೇವೆ. 1-2-3 ದಿನದ ಅವಧಿಯಲ್ಲಿ ಸರ್ಕಾರ ಇದರಲ್ಲಿ ಇಂಟರ್ಫಿಯರ್ ಆಗದೆ ಇದ್ದಲ್ಲಿ ಖಂಡಿತವಾಗಿಯೂ, ಯಾಕೆಂದರೆ ನಮ್ಮ ಪಾಡಿನ ನಾವು ಅದನ್ನು ಕಾಪಾಡಬೇಕಾದ್ರೆ ನಾವು ಯಾವ ರೀತಿಯಲ್ಲಿ, ಈಗ ಒಂದು ರೈತ ಸುಸೈಡ್ ಮಾಡಿದಾಗ, ರೈತನಿಗೆ ಸಮಸ್ಯೆ ಆದಾಗ ಇಡೀ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ತದೆ. ಆದರೆ ಅದೇ ರೀತಿಯಲ್ಲಿ ಇವರು ಭೇದ ಭಾವ ಮಾಡಬಾರ್ದಲ್ಲ. ಮೀನುಗಾರರು ಕೂಡ ನಮ್ಮ ದೇಶದ, ನಮ್ಮ ರಾಜ್ಯದ ಒಂದು ಭಾಗದ ಅಂಗವಾಗಿದ್ದಾರೆ, ಅವಿಭಜಿತ ಅಂಗ. ಅದರಿಂದಾಗಿ ಮೀನುಗಾರಿಕೆ ಕೂಡ ಅದೇ ರೀತಿಯ ತಾರತಮ್ಯ ಮಾಡದೆ ಅವರು ಸಂಪೂರ್ಣವಾಗಿ ಮೀನುಗಾರರಿಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು, ಉತ್ತೇಜನ ಕೊಡಬೇಕಂತ ಕೆಲಸ ಕಾರ್ಯಗಳು ಇವತ್ತು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳಿರ್ಬೋದು, ಮೀನುಗಾರಿಕಾ ಸಚಿವರು, ಮುಖ್ಯಮಂತ್ರಿಗಳು ಅದನ್ನು ಮಧ್ಯೆ ಪ್ರವೇಶಿಸಬೇಕು. ಮತ್ತೊಂದು ಕೇಳೋದಾರೆ ಸರ್, ಈಗ ಒಂದು ಗೋವಾದಿಂದ ಈಗ ಮೀನನ್ನು ಬ್ಯಾನ್ ಮಾಡ್ತಾ ಇದ್ರು. ಇದರಿಂದ ಸ್ವಲ್ಪ ನೋಡುವ ಕರಾವಳಿ ಇದು ಕೇರಳ ಎಫೆಕ್ಟ್, ಕೊಡಗು ಎಫೆಕ್ಟ್ ಹೇಳಿ ಹವಾಮಾನ ವೈಪರೀತ್ಯದಿಂದಾಗಿ ಮೀನುಗಾರಿಕೆ ಸ್ವಲ್ಪ ಬಂದಾಯಿತು. ಅದರ ಮಿಂಚು ಗಮನಿಸ ಬ್ರೀಡಿಂಗ್ ಏನೋ ನಿಮ್ಮದು ಮೀನುಗಾರಿಕೆಯಲ್ಲಿ ಸ್ವಲ್ಪ ವಿರಾಮ ಮಾಡ್ತದೆ. ಈ ರೀತಿ ಒಂದಲ್ಲ ಒಂದು ತೊಂದರೆ ಹೊಡ್ತಾ ಇರುವಾಗ ಈ ಬೋಟು ಮಾಲೀಕರಿಗೆ ಆಗ್ಬೋದು, ಈ ಮೀನುಗಾರಿಕೆ ಮಾಡ್ತಾ ಇರೋದು ಅದನ್ನೇ ನಂಬಿಕೊಂಡು ಬರುವವರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಯಾವ ರೀತಿಯಾಗಿ ಅವರು ದಿನ ಕಳೀಲಿಕ್ಕೆ? ಇವತ್ತು ಮೀನುಗಾರರು ಸಮುದ್ರ ನಂಬಿರುವವರು, ಅವ್ರಿಗೆ ಯಾವುದೇ ಸ್ವಂತ ಆಸ್ತಿ ಪಾಸ್ತಿ ಇರುವುದಿಲ್ಲ. ಇವತ್ತೊಂದು ಬ್ಯಾಂಕ್ ನಮಗೆ ಬೋಟ್ ಮಾಡಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಲೋನ್ ಕೊಡಬೇಕಾದ್ರೆ ಅವರು ನಮಗೆ ಸೆಕ್ಯೂರಿಟಿ ಏನು ಕೊಡ್ತೀರಿ, ನಮಗೆ ಮಾರ್ಗೇಜ್ ಮಾಡಲಿಕ್ಕೆ ಕೊಡ್ತೀರಿ ಅಂತ ಕೇಳ್ತಾರೆ. ಆದರೆ ಮೀನುಗಾರರು ಪ್ರಾಮಾಣಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಚಿನ್ನ ಇರ್ಬೋದು, ಇನ್ನಿತರ ವ್ಯವಸ್ಥೆಯಲ್ಲಿ ಅಡವಿಟ್ಕೊಂಡು ಅವರು ಸಾಲ ಮಾಡಿ ಇವತ್ತು ಮೀನುಗಾರಿಕೆ ಮಾಡ್ತಾಯಿದ್ದಾರೆ. ಆದರೆ ರೈತರಿಗೆ ಆಗಿಲ್ಲ. ನಾವು ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ, ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತೇವೆ, ನಾವು ಸ್ವಾಗತ. ಯಾಕಂದರೆ
ನಾವು ಕೂಡ ಅವರನ್ನು ಭೇದ ಭಾವದಿಂದ ಮಾಡೋದಿಲ್ಲ. ಯಾಕೆಂದರೆ ಅವರು ಕೂಡ ನಮ್ಮ ದೇಶದ ಒಂದು ಅವಿಭಜಿತ ಅಂಗ, ಅವರಿಂದ ನಮ್ಮ ದೇಶಕ್ಕೆ ತುಂಬ ಕೊಡುಗೆ ಉಂಟು. ನಾವೇನು ಹೇಳಿದ್ರೆ ರೈತಾಪಿ ವರ್ಗದ ರೀತಿಯಲ್ಲೇ ನಮ್ಮನ್ನು ಕೂಡ ಕನ್ಸಿಡರ್ ಮಾಡಬೇಕು. ಏಕೆಂದರೆ ಇವತ್ತು ಯಾವುದೇ ಆಸ್ತಿ ಪಾಸ್ತಿಗಳಿಲ್ಲದೆ ಅಲ್ಲಿ ಕರಾವಳಿ ಭಾಗದಲ್ಲಿ ನಮಗೆ ಮನೆ ಇದ್ದರೂ ಕೂಡ ಅದು CRZ ವ್ಯಾಪ್ತಿಗೆ ಬರ್ತದೆ. CRZನ ಮೂಲಕ ನಮಗೆ ಯಾವುದೇ ಇದನ್ನು ಮಾರ್ಗೇಜ್ ಮಾಡಲಿಕ್ಕೆ ಆಗೋದಿಲ್ಲ, ಆ ವ್ಯಾಪ್ತಿಗೆ ಬರಲಿಕ್ಕೆ ಹೋಗಿ. ಸರ್ಕಾರ ಒಂದು ರಿಲ್ಯಾಕ್ಸೇಷನ್ ಮಾಡಬೇಕು ರೈತಾಪಿ ವರ್ಗದವರಿಗೆ ಕೊಟ್ಟ ರೀತಿಯಲ್ಲೇ ನಮಗೂ ಕೂಡ. ಏಕೆಂದರೆ ಇವತ್ತು ದೇಹದ ಅಂಗು ತೊರೆದು ಮಾಡುವಂಥ ಒಂದು ವೃತ್ತಿ ಇದ್ರೆ ಮೀನುಗಾರಿಕೆ. ರೈತರು ಕೂಡ ಕಷ್ಟ ಬಿಡ್ತಾರೆ, ಆದರೆ ಮೀನುಗಾರರು ರೈತರಿಗೂ ಇವತ್ತು 10 ದಿನ ಮೀನುಗಾರಿಕೆ ಹೋದಾಗ ಅವ ಬರ್ತಾನೆ ಇಲ್ವಾ, ಯಾವುದೇ ಧೈರ್ಯಗಳಿಲ್ಲ, ಯಾವುದೇ ಸಂಪರ್ಕ ಇರೋದಿಲ್ಲ, ಸಮುದ್ರದಲ್ಲಿ ಇರ್ತಾನೆ. ಒಂದು ಕಡೆ ಮೀನುಗಾರರನ್ನು ಗೌರವಿಸಬೇಕು. ಏಕೆಂದರೆ ಕರಾವಳಿ ಭಾಗದಲ್ಲಿ ಇವತ್ತು ನಮ್ಮ ನಾರ್ತಿನಲ್ಲಿ ಯಾವ ರೀತಿಯಲ್ಲಿ ಮಿಲಿಟರಿ ನಮ್ಮ ಗಡಿಯನ್ನು ಕಾಯ್ತದ, ಇವತ್ತು ಕರಾವಳಿ ಭಾಗದ ಮೀನುಗಾರರು ಒಂದು ರೀತಿಯಲ್ಲಿ ಗಡಿ ಕಾಯುವಂಥ ಕೆಲಸದಲ್ಲಿ ತೊಡಗಿದೆ. ಏಕೆಂದರೆ ಇವತ್ತು ಮೀನುಗಾರರು ಅಲ್ಲಿ ಸಕ್ರಿಯವಾಗಿರ್ಲಿಕ್ಕೆ ಹೋಗಿ ಯಾವುದೇ ನುಸುಳೆಕೋರರು ಇರ್ಬೋದು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಲಿಕ್ಕೆ ಅವರ ಅವಕಾಶ ಕೊಡೋದಿಲ್ಲ. ಏಕೆಂದರೆ ನಮ್ಮ ಮೀನುಗಾರರು ದೇಶಭಕ್ತರು, ಭಾಳಷ್ಟು ದೇಶದ ಬಗ್ಗೆ ಅಭಿಮಾನ ಇದ್ದವರು. ಏಕೆಂದರೆ ಮೀನುಗಾರಿಕೆ ಜೊತೆಗೆ ದೇಶವನ್ನು ಕಾಯುವಂಥ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಅದರಿಂದಾಗಿ ಸರ್ಕಾರ ಮತ್ತೊಮ್ಮೆ ಮೀನುಗಾರರ ಈ ಇದರಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಬಾರ್ದು. ಸದ್ಯದಲ್ಲೇ ಮೀನುಗಾರಿಕೆ ಸಂಬಂಧಪಟ್ಟ ಅನೇಕ ಅಧಿಕಾರಿಗಳನ್ನು ಕರೆದು ಮೀನುಗಾರಿಕೆ ಸಚಿವರು ಇರ್ಬೋದು, ಮುಖ್ಯಮಂತ್ರಿ ಮಧ್ಯೆ ಪ್ರವೇಶಿಸಿ ಇದಕ್ಕೆ ಒಂದು ವಿರಾಮ ನೀಡುವಂಥ ಕೆಲಸ ಮಾಡಬೇಕು. ಓಕೆ ಸರ್, ಓಕೆ, ಇನ್ನಷ್ಟು ಚರ್ಚೆ ಮಾಡುವ. ನೋಡಿದ್ರಲ್ಲ ವೀಕ್ಷಕರೇ, ಗೋವಾ ಹಾಗೂ ಗೋವಾದ ಸಮಸ್ಯೆಯಿಂದ ನಮ್ಮ ಕರಾವಳಿ ಭಾಗದವರು, ಉಡುಪಿ ಭಾಗದ ಮೀನುಗಾರರು ಯಾವೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನಷ್ಟು ನಮ್ಮದು ಚರ್ಚೆಯನ್ನು ಮಾಡೋಣ ಒಂದು ಚಿನ್ನ ವಿರಾಮದಂತ. ಗೋವಾ ಕಿರಿಕ್ ಈ ವಿಶೇಷ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಅತಿಥಿಗಳನ್ನು ಮತ್ತೆ ಸ್ವಾಗತ ಮಾಡ್ತಾ ಸರ್, ಗೋವಾದ ಬಗ್ಗೆ ಮಾತಾಡ್ತೀವಿ, ಮೀನುಗಾರಿಕೆ ಮಾತ್ರ ಮಾತಾಡ್ತೀವಿ. ಈಗ ಗೋವಾದವರು ಸೆಳೆಯಲಿಕ್ಕೆ ಯಾವುದೋ ಒಂದು ಕೆಮಿಕಲ್ ಇದೆ ಅಂತ ಹೇಳಿದರು. ಅದರ ಮುಂಚೆ ನಮ್ಮದೇ ರಾಜ್ಯದವರು, ನಮ್ಮದೇ ನೆರೆಯ ಜಿಲ್ಲೆಯವರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ಬೋದು, ಇನ್ನಅಥವಾ ಹಲವಾರು ಕೆಮಿಕಲ್ ಇದೆ, ಕೆಮಿಕಲನ್ನು ಹಾಕ್ತಾರೆ, ತಿನ್ನಬೇಡಿ, ತುಂಬಾ ವೈರಲ್ ಆಯಿತು. ನೋಡಿ, ನಾವು ಈ ಹಿಂದೆ ಒಂದು 3 ವರ್ಷದ ಹಿಂದೆ ನಾವೊಂದು ಹೇಳಿಕೆಯನ್ನು ಕೊಟ್ಟಿತ್ತು. ಇವತ್ತು ಕರಾವಳಿ ಭಾಗದಲ್ಲಿ ತಾಜಾ ಮೀನನ್ನು ಕರಾವಳಿ ಭಾಗದ ಮಾರ್ಕೆಟ್ಗಳಲ್ಲಿ ಲಭ್ಯ ಉಂಟು. ಅದೇ ರೀತಿ ಸುಮಾರು 10 ತಲೆಮಾರಿನ ಹಿಂದೆ ಮಹಿಳಾ ಮೀನುಗಾರರು ತಲೆಯಲ್ಲಿ ಮೀನು ಹೊರುವ ಮೂಲಕ ಮನೆಗೆ ಮೀನನ್ನು ಮಾರ್ತಾ ಬರ್ತಾರೆ. ಆದರೆ ಕೆಲವೊಂದು ವ್ಯಕ್ತಿಗಳು ಇವತ್ತು ಅದೊಂದು ಫ್ಯಾಷನ್ ಆಗಿ ಹೋಗಿದೆ ಮಾಲ್ಗಳಲ್ಲಿ ಶಾಪಿಂಗ್ ಮಾಡೋದು. ಆದರೆ ಮಾಲ್ಗಳಲ್ಲಿ ಶಾಪಿಂಗ್ ಮಾಡೋದಕ್ಕೆ ನಮ್ಮದು ವಿರೋಧ ಇಲ್ಲ. ಆದರೆ ಇವತ್ತು ಮಾಲ್ನಲ್ಲಿ ಸಿಗುವಂಥ ಮೀನು ಮಾರ್ಕೆಟಲ್ಲಿ ಸಿಗುವಂಥ ಮೀನುಗಳು ತುಂಬ ವ್ಯತ್ಯಾಸ ಉಂಟು. ಕೆಲವು ಜನರಿಗೆ ಮಾರ್ಕೆಟ್ ಹೋಗಿ ಗೊತ್ತಿರೋದಿಲ್ಲ. ಅದರಿಂದ ಮಾಲ್ನಲ್ಲಿ ಆ ಮೀನಿನ ಪ್ರಿಸರ್ವ್ ಮಾಡಲಿಕ್ಕೆ ಅವರು ಬಳಕೆ ಮಾಡಿದಾರಾ ಇಲ್ಲ ಇನ್ನೊಂದೇನೆಂದರೆ ಮೀನಿನ ರೇಟ್ ವೇರಿಯೇಷನ್ ಆಗ್ತದೆ. ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ. ಆದರೆ ಮಾಲಿನವರು ಲಾಟ್ ತಂದು ಇಟ್ಟಾಗ ನಾಳೆ ರೇಟ್ ಕಮ್ಮಿ ಆದಾಗ ಅವರು ಅದನ್ನು ಏನಾದರೂ ಮಾಡಿ ಮಾರಬೇಕಾದ್ರೆ ಇದೇ ರೀತಿಯ ಕೃತಕ ಸಮಸ್ಯೆಯನ್ನು ಉದ್ಭವ ಮಾಡಲಿಕ್ಕೆ ಅವರು ಪ್ರೇರಣೆ ಕೊಡ್ಬೋದು. ಅದರಿಂದಾಗಿ ನನ್ನ ಒಂದು ವಿನಂತಿ ಏನಂದರೆ, ಕರಾವಳಿ ಭಾಗದಲ್ಲಿ ಹಲವಾರು ಮಹಿಳಾ ಮೀನು ಮಾರುಕಟ್ಟೆಗಳಿದೆ. ಮಹಿಳೆಯರು ತಲೆಯಲ್ಲಿ ಮೀನು ಹೊರೋ ಮೂಲಕ ಮಾರ್ತಾರೆ. ನೀವು ಹೆಚ್ಚಿನ ಅವರಿಗೆ ಅದೇ ಒಂದು ಕಡೆಯಲ್ಲಿ ಅವರ ಕಸುಬು ಭಾಳಷ್ಟು ಕಷ್ಟದಾಯಕ. ಅವರಲ್ಲಿ ಯಾವುದಾದ್ರೂ ಈ ಪ್ರಕರಣಗಳು ಕಂಡಿದ್ದರೆ ನಾನು ಅದನ್ನು ಒಪ್ತೇನೆ ತಪ್ಪಂತ. ಅದು ಬಿಟ್ಟು ಯಾರ ಮಾಲ್ನಲ್ಲಿ ಎಂತ ಮಾಡಿದಾನೆ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಮಾಲ್ನಲ್ಲಿ ಮೀನು ಮಾರಲಿಕ್ಕೆ ಅವಕಾಶ ಉಂಟಾ ಇಲ್ಲ, ಅದನ್ನು ತಗೊಳ್ಬೇಕಾ ಬೇಡವ ಅಂತ ಜನರದನ್ನು ನಿರ್ಧರಿಸಬೇಕು. ಮತ್ತು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಇವತ್ತು ಏನಾಗಿದೆ ಅಂದರೆ 2 ವಿಚಾರಗಳುಂಟು. ಒಂದು, ಎಲ್ಲ ವಿಷಯಗಳು ವ್ಯಾಪಕವಾಗಿ ಸ್ಪ್ರೆಡ್ ಆಗ್ತದೆ. ಅದರಲ್ಲಿ ಪಾಸಿಟಿವ್ ಉಂಟು, ನೆಗೆಟಿವ್ ಉಂಟು. ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ವಿಚಾರಗಳನ್ನು ಪ್ರಸಾರ ಮಾಡೋ ಮೂಲಕ ಜನರನ್ನು ತಪ್ಪುದಾರಿಗೆ ತರುವಂಥ ಕೆಲಸಗಳಾಗ್ತದೆ. ಕೆಲವೊಮ್ಮೆ ಒಳ್ಳೆಯ ವಿಚಾರಗಳನ್ನು ಪ್ರಸಾರ ಮಾಡುವ ಮೂಲಕ ಜನಜಾಗೃತಿ ಮೂಡುವಂಥ ಕೆಲಸಗಳನ್ನ ಮಾಡ್ತದೆ. ಅದರ ಚಾಯ್ಸ್ ಜನರಿಗೆ ಬಿಟ್ಟದು, ಯಾವುದನ್ನು ಒಪ್ಪಬೇಕು ಯಾವುದನ್ನು ರಿಜೆಕ್ಟ್ ಮಾಡಬೇಕಂತ ಅದು ಜನರಿಗೆ ಬಿಟ್ಟದು. ಯಾಕೆಂದರೆ ಇವತ್ತು ಜನರ ಜೀವನದಲ್ಲಿ ಈ ರೀತಿಯ ಮೀನುಗಾರರ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಬಾರ್ದು. ಮತ್ತೊಂದು ಕೇಳಿದ್ದಾರೆ, ನಿಜಕ್ಕೂ ಈ ಕೆಮಿಕಲ್ನ ಬಳಕೆ ಆಗ್ತಾ ಇದೆಯಾ? ತಾವು ಹೇಳಿದ ಬುಟ್ಟಿಗಳಲ್ಲಿ ಈ ಫ್ರೀಸಿಂಗ್ ಯೂನಿಟ್ಗಳಲ್ಲಿ ಲಾಸ್ಟ್ ಟೈಮ್ ಎಲ್ಲಿ ಆದೋದಂದ್ರೆ ಆಂಧ್ರದ ಎಲ್ಲಿ ಅಂತ ಅವರು, ಅದು ನಮ್ಗೆ ಗೊತ್ತಿಲ್ಲ, ಆ ಬಗ್ಗೆ ಯಾವುದೇ ರೆಕಾರ್ಡ್ ಇಲ್ಲ. ಈಗ ಫಾರ್ಮಲಿನ್ ಬಳಕೆ ಆಗಿದೆ, ಆ ರೀತಿ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದೆ. ಆದರೆ ಕೇಂದ್ರ ಸರ್ಕಾರ ಒಂದು ಕಿಟ್ಟನ್ನು ಬಿಡುಗಡೆ ಮಾಡಿತ್ತು, ಫುಡ್ ಆ್ಯಂಡ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್. ಆ ಕಿಟ್ಟನ್ನು ಬಳಕೆ ಮಾಡಿ ಒಂದು ವೇಳೆ ಫಾರ್ಮಲಿನ್ ಬಳಸಿದಾಗ ಆ ಕಿಟ್ನ ಮೂಲಕ ಪರಿಶೀಲನೆ ಮಾಡಿದಾಗ ಅದು ಪತ್ತೆ ಹಚ್ಚಲಿಕ್ಕೆ ಸುಲಭ ಅಂತ ಎಲ್ಲ ಇಲಾಖೆ ಅಧಿಕಾರಿ, ನಮ್ಮ ಕರಾವಳಿ ಭಾಗದ ಎಲ್ಲ DD ಫಿಶರೀಸ್ ಇರ್ಬೋದು, AD ಫಿಶರೀಸ್ ಅವರು ಒಂದು ತಂಡ ಮಾಡುವ ಮೂಲಕ ಆರೋಗ್ಯ ಇಲಾಖೆ ಅವರು ಸೇರಿಕೊಂಡು ಆ ರೀತಿಯ ಒಂದು ಪರಿಶೀಲನೆ ಮಾಡುವಂಥ ಕೆಲಸಗಳಲ್ಲಿ ತೊಡಗಿತು. ಆದರೆ ಒಂದೇ ಒಂದು ಪ್ರಕರಣಗಳು ಪತ್ತೆ ಆಗಲಿಲ್ಲ. ನಾನು ಗೋವಾ ಸರ್ಕಾರಕ್ಕೆ ಅದು ಹೇಳುದು, ನಿಮ್ಮಲ್ಲಿ ಈಗ ಫಾರ್ಮಲಿನ್ ಬಳಕೆ ಆದ ಬಗ್ಗೆ ಒಂದು ಕಿಟ್ಟನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ.
ನೀವೇ ಪರಿಶೀಲನೆ ಮಾಡಿ, ನಮ್ಮ ಮೀನುಗಾರರು ಬೇಡ, ನೀವೇ ನಿಮ್ಮ ಜಿಲ್ಲೆಯ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಮೀನುಗಾರಿಕೆ ಇಲಾಖೆ ಅಧಿಕಾರಿ ಸೇರಿಕೊಂಡು ಪರಿಶೀಲನೆ ಮಾಡಿ, ಪತ್ತೆ ಆಗಿದ್ದರೆ ಮತ್ತೆ ಬನ್ನಿ ನಮ್ಮ ಹತ್ರ ಕೇಳಿ, ನಾವು ಅದಕ್ಕೆ ಒಪ್ಪಿಕೊಳ್ತೇವೆ. ಅದಿಲ್ಲದೆ ಏಕೈಕಿ ನೀವೇ ಒಂದು ಯಾರಿಗೆ ಸರ್ಟಿಫೈ ಮಾಡಿ ಅದೇ ಅಧಿಕಾರ ನಿಮಗೆ ಯಾವುದು ಸರ್ಕಾರ ನಿಮಗೆ ಕೊಡಲಿಲ್ಲ. ಯಾವ ಮೀನುಗಾರ ಅದು ಸರಿ ಉಂಟಿಲ್ಲ ಅಂತ ಸರ್ಟಿಫೈ ಮಾಡಿ ಕೊಡಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಅದರ ಬಗ್ಗೆ ಪ್ರೂಫ್ ಇದ್ದರೆ, ವಿದ್ ಡಾಕ್ಯುಮೆಂಟ್ ಇದ್ದರೆ ಅವ ತಗೊಂಡು ಬರಲಿ, ನಾವು ಅದಕ್ಕೆ ಎದುರಿಸಲು ಸಿದ್ಧವಿದ್ದೇವೆ. ಮತ್ತೊಂದು ವಿಷಯ ಹೇಳಿದರೆ ಸರ್, ಇದು ಗೋವಾಗಳ ನಡುವೆ, ಇದು ಗೋವಾ ಮತ್ತು ಕರ್ನಾಟಕದ ನಡುವೆ ರಾಜ್ಯಗಳಲ್ಲಿ ನಡುವಂತ ಬಂದಂತ ಬಿಕ್ಕಟ್ಟು ಈಗ ನಮ್ಮ ಕರ್ನಾಟಕ ಸರ್ಕಾರ ಮನವಿ ಮಾಡ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಕೇಂದ್ರ ಸರ್ಕಾರದಿಂದ ಏನಾದ್ರೂ ವಹಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಈ ಮೀನುಗಾರಿಕೆ ಸಂಬಂಧಪಟ್ಟ ವಿಚಾರಗಳು ಇದು ರಾಜ್ಯದ ವ್ಯಾಪ್ತಿಯಲ್ಲಿ, ಯಾಕೆಂದ್ರೆ 12 ನಾಟಿಕಲ್ ಮೈಲ್ನ ಒಳಗೆ ಯಾವ ಮೀನುಗಾರಿಕೆ ಚಟುವಟಿಕೆ ನಾವು ಮಾಡ್ತೇವ, ಇಟ್ ಕಮ್ಸ್ ಅಂಡರ್ ದ ಫಿಶರೀಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್. 12 ನಾಟಿಕಲ್ ಮೈಲ್ನ ಹೊರಗೆ ಯಾವುದು ಚಟುವಟಿಕೆಗಳಾಗ್ತದೆ ಅದು ಕೇಂದ್ರದ ವ್ಯಾಪ್ತಿಗೆ ಬರ್ತದೆ. ಅದರಿಂದಾಗಿ ಅವರು ಈ ವಿಚಾರದಲ್ಲಿ ಇಂಟರ್ಫಿಯರೆನ್ಸ್ ಮಾಡಲಿಕ್ಕೆ ಹೌದು. ಈಗಾಗಲೇ ನಾವು ಈ ಸಂಬಂಧಪಟ್ಟಂತೆ ಅದನ್ನು ಸರಿ ಮಾಡಬೇಕೆಂಬ ವಿನಂತಿಯನ್ನು ಕೇಂದ್ರದ ಸಂಬಂಧಪಟ್ಟ ಫುಡ್ ಆ್ಯಂಡ್ ಪ್ರೊಸೆಸಿಂಗ್ ನಮ್ಮ ನಿರಂಜನ್ ಜ್ಯೋತಿ, ಅದಕ್ಕೆ ಸಾಧ್ವಿ ನಿರಂಜನ್ ಜ್ಯೋತಿ ಅವರದ ಮಿನಿಸ್ಟರ್ ಆಗಿದ್ದಾರೆ, ಅವರ ಗಮನ ಕೂಡ ತಂದಿದೆ. ಅವರು ಈಗಾಗಲೇ ಪತ್ರ ಮೂಲಕ ಅಲ್ಲಿಯ ಗೋವಾ ಸರ್ಕಾರಕ್ಕೆ ಆ ಬಗ್ಗೆ ರಿಪೋರ್ಟನ್ನು ಕೇಳಿದ್ದಾರೆ. ಅವರ ಚೀಫ್ ಸೆಕ್ರೆಟರಿ ಅವರು ಅವರ ಯಾವುದೋ ಒಂದು ಮದುವೆಯ ಕಾರ್ಯಕ್ರಮದ ನಿಮಿತ್ತ ರಜೆಯಲ್ಲಿದ್ದಾರೆ ಅಂತಂದರೆ ಅಫಿಷಿಯಲ್ ಅಲ್ಲ, ನನಗೆ ಮಾಹಿತಿ ಬಂದಿದೆ. ಅದರಿಂದಾಗಿ ನಾವು ಅವರು ಡ್ಯೂಟಿಗೆ ಜಾಯ್ನ್ ಆಗೋ ತನಕ ಕಾಯ್ತಿದ್ದೇವೆ. 2-3 ದಿನ ಆಗ್ತಾರೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಅದೇ ಡಾಕ್ಯುಮೆಂಟ್ ಆಗಿ ನಾವು ಅದು ಪತ್ರ ವ್ಯವಹಾರ ಮಾಡ್ತೇವೆ. ಹಾಗೆ ಮತ್ತೊಂದು ನಾನು ಸ್ವಲ್ಪ ನಮ್ಮ ಮೀನುಗಾರಿಕೆ ಕಡೆಗೆ ಬರೋದಾದ್ರೆ, ತಾವು ಹೇಳಿದ್ರು ಮೀನುಗಾರಿಕಾ ಮಹಿಳೆಯರು ಬುಟ್ಟಿಗಳಲ್ಲಿ ತಗೊಂಡು ಹೋಗ್ತಾರೆ, ತುಂಬಾ ಕಷ್ಟದಲ್ಲಿದ್ದಾರೆ, ಸರ್ಕಾರ ಏನಾದರೂ ಅವರಿಗೆ ಸವಲತ್ತು ನೀಡಬೇಕು. ನಾನು ಕಳೆದ ಬಾರಿ ನೋಡೋದಾದ್ರೆ ಬಜೆಟ್ ಮಂಡನೆ, ನೂತನ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಏನೂ ಕರಾವಳಿ ಭಾಗದಲ್ಲಿ ನೀಡಲಿಲ್ಲ. ಎಲ್ಲ ಮೀನುಗಾರ ಮಹಿಳೆಯರಾಗಲಿ ಎಲ್ಲ ಮೀನುಗಾರಿಕೆ ತೊಡಗುವವರು ಒಂದು ಪ್ರತಿಭಟನೆಯನ್ನು ಹೋರಾಟ ಮಾಡಿ ಈ ಹಿಂದೆ 327 ಕೋಟಿಯ ಬಜೆಟ್ ಅನ್ನು 225 ಕೋಟಿಗೆ ಇಳಿಸಿದ್ದಾರೆ. ಅಂದರೆ 102 ಕೋಟಿ ಅದರಲ್ಲೇ ಕಡಿತ ಮಾಡಿದ್ದಾರೆ. ಇವತ್ತು ಬಜೆಟ್ನಲ್ಲಿ 227 ಕೋಟಿಯಲ್ಲಿ ಇವತ್ತು ಸರ್ಕಾರದ ಅಧಿಕಾರಿಗಳಿಗೆ, ಮೀನುಗಾರಿಕೆ ಅಧಿಕಾರಿಗೆ ಸಂಬಳ ಕೊಡೋದಿರ್ಬೋದು, ಅದೇ ರೀತಿ ಡೀಸೆಲ್ ಸಬ್ಸಿಡಿಗೆ ಮತ್ತು ಮತ್ಸ್ಯಾಶ್ರಯ, ಅದು ಕೂಡ ಮತ್ಸ್ಯಾಶ್ರಯ ಕೂಡ ಈಗ ಸಿಗ್ತಿಲ್ಲ. ಮತ್ತು ಸಂಕಷ್ಟ ಪರಿಹಾರ ಅಂದರೆ ಆಕ್ಸಿಡೆಂಟ್ ಅದೇ ಮೀನುಗಾರಿಕೆ ಸಂದರ್ಭದಾಗ ಅದೇ ಕೊಡಲಿಕ್ಕೆ ಅದಕ್ಕೂ ಕೂಡ ಸಾಲ್ತಿಲ್ಲ. ನಾವು ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲನೆ ಮಾಡಿ ಖಂಡಿತವಾಗಿ 6 ತಿಂಗಳೊಳಗೆ ನಿಮ್ಮನ್ನು ಭೇಟಿಯಾಗಿ ನಿಮಗೆ ಬೇಕಾದ ನಿಮ್ಮ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿದರೆ, ಹಲವಾರು ಬೇಡಿಕೆಗಳನ್ನು ನಾವು ಅವರ ಮುಂದೆ ಇಟ್ಟಿದ್ದೇವೆ. ಆದರೆ ಈಗ ಹಂತವಾಗಿ ಮಾಡ್ತಾರೆ ಅಂತ ಹೇಳಿದರೆ ನಾವು ಈಗಾಗಲೇ ಅದರ ಜನರು ನಿರೀಕ್ಷೆಯಲ್ಲಿದ್ದಾರೆ. ಆ ನಿರೀಕ್ಷೆ ಯಾವ ರೀತಿಯಲ್ಲಿ ಅದು ಪ್ರತಿಫಲ ಕೊಡ್ತದೆ ಅಂತ ನಾವು ಕಾದು ನೋಡಬೇಕಾಗ್ತದೆ. ಆದರೆ ನಿಮ್ಮ ಪ್ರತಿಭಟನೆ ನಡೆಯುವಾಗ ಆ ಪ್ರತಿಭಟನೆಗೆ ಸಚಿವರು ಆಗಮಿಸ್ತಾರೆ, ಸಚಿವರು ನಿಮ್ಮ ಕುಂದುಕೊರತೆಗಳನ್ನು ಆಲಿಸ್ತಾರೆ. ಅವರು ಹೋದ ನಂತರ ಎಷ್ಟನ್ನು ನಿಮ್ಮ ನಿವಾರಣೆ ಹೇಳ್ತೇನೆ. ಇವತ್ತು ಸಚಿವರು ಕರಾವಳಿ ಭಾಗದವರಲ್ಲ, ಅವರು ಒಳನಾಡಿನವರು. ಇವತ್ತು ಕರಾವಳಿ ಭಾಗದ ಮೀನುಗಾರಿಕೆ ಏನೆಂಬುದನ್ನು ಅವರು ಸ್ಟಡಿ ಮಾಡಬೇಕಾದ್ರೆ ಸಂಬಂಧಪಟ್ಟ ಕರಾವಳಿ ಭಾಗದ ಸಚಿವರಾದ್ರೇನೆ ಉತ್ತಮ ಅಲ್ಲ, ಕರಾವಳಿ ಭಾಗದ ಸಚಿವರು ಉತ್ತಮ ಅಂತ ನಾನು ಹೇಳುವುದಿಲ್ಲ. ಕರಾವಳಿ ಭಾಗದ ಮೀನುಗಾರಿಕೆ ಚಟುವಟಿಕೆಗಳ ಬಗ್ಗೆ ಅವ್ರು ಸ್ಟಡಿ ಮಾಡಬೇಕು, ಅವರಿಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಕರಾವಳಿ ಭಾಗದವರು ಮೀನುಗಾರಿಕೆ ಸಚಿವರಾಗಿದ್ದರು, ಅವರ ಸಾಧನೆ ಏನೆಂಬುದು ಉಡುಪಿ ಜನತೆಗೆ ಗೊತ್ತುಂಟು. ನಾನು ಕರಾವಳಿ ಭಾಗದವರು ಆಗಬೇಕಾದ್ರೆ ಎಲ್ಲಿಂದ ಬಂದು ಎಲ್ಲಿ ಕೂಡ ಈಗ ನಾವು ಇನ್ನೊಂದು ದೇಶಕ್ಕೆ ಹೋದಾಗ, ಇನ್ನೊಂದು ರಾಜ್ಯಕ್ಕೆ ಹೋದಾಗ ಅಲ್ಲೇ ಭಾಷೆ ಕಲಿತೇವೆ. ಭಾಷೆ ಕಲಿಯಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಅದರಿಂದ ಅವರು ಇಲ್ಲಿಯ ಜನರ ಸಮಸ್ಯೆಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಂಡಿದೆ ಅಂತ ಗೊತ್ತಿಲ್ಲ. ಅದರಿಂದಾಗಿ ಮತ್ತೊಮ್ಮೆ ನಾವು ಅವರನ್ನು ಭೇಟಿಯಾಗುವ ಅವಕಾಶ ಸಿಕ್ಕಿದಾಗ ಖಂಡಿತವಾಗಿ ಈ ಬಗ್ಗೆ ನಾವು ಅವರ ಹತ್ರ ಚರ್ಚೆ ಮಾಡ್ತೇವೆ. ಅವರು ತಿಂಗಳಿಗೆ, ನನ್ನ ಒಂದು ವಿನಂತಿ ಏನಂದರೆ, ಬೀಯಿಂಗ್ ಎ ಫಿಶರೀಸ್ ಮಿನಿಸ್ಟರ್, ಕರಾವಳಿಯ 360 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಸಮುದ್ರ ಮೀನುಗಾರಿಕೆ ಇದೆ. ಅಟ್ಲೀಸ್ಟ್ ಮಿನಿಸ್ಟರ್ ತಿಂಗಳಿಗೆ 1 ಸರ್ತಿ ಆದರೂ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಬಂದರಿಗೆ ಭೇಟಿ ನೀಡಬೇಕು. ಆ ಬಂದರಿನ ಸಮಸ್ಯೆಗಳಿಗೆ ಒಂದು ಸಭೆ ಮಾಡಿ ಅದಕ್ಕೆ ಹಂತವಾಗಿ ಪರಿಹಾರ ಕಂಡು ಹುಡುಕುವಂಥ ಕೆಲಸಗಾರರು ಒಂದು ಕರೆ ಮಾಡಬೇಕು. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು? ಸರ್ ನಮಸ್ಕಾರ, ಸಂತೋಷ್ ಶೆಟ್ಟಿ ಅಂತ, ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತೀನಿ. ಹೇಳಿ ಸಂತೋಷ್ ಅವರು, ಹೇಳಿ. ಸರ್ ಏನಾಗ್ತಿದೆ ಅಂದ್ರೆ, ಈಗ ಗೋವಾ ಸರ್ಕಾರ ಏಕಾಏಕಿ ಸಡನ್ಲಿ ಆಗಿ ಮೀನು ನಿಷೇಧವನ್ನ ಮಾಡಿರುವಂತದ್ದು ಬಹಳ ಸಾವಿರಾರು ಜನರ ಕುಟುಂಬ ಫ್ಯಾಮಿಲಿಯ ಒಂದು ಭವಿಷ್ಯ ಅದನ್ನ ರೂಪಿಸಿಕೊಡ್ಲಿಕ್ಕೆ ನಮ್ಮ ಮೀನುಗಾರರು ಏನೆಂದು ಹಗ್ಲಿಂದ ರಾತ್ರಿಯವರೆಗೂ ಕೂಡ ಸೆಣಗಾಡ್ತಾ ಇರ್ತಾರೆ. ಅಂತ ಒಂದು ಮೀನು ನಮ್ಮ ಗೋವಾ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ನಾಚಿಕೆಗೆಡಿನ ಸಂಗತಿ. ಯಾಕೆಂತ ಹೇಳಿದ್ರೆ ಎಲ್ಲಾ ಉತ್ಪನ್ನಗಳು ಕರ್ನಾಟಕದಿಂದ ಬೇಕು, ಎಲ್ಲಾ ಉತ್ಪನ್ನಗಳನ್ನು ಕರ್ನಾಟಕದಿಂದ ಸರಬರಾಜವನ್ನ ಮಾಡ್ಕೊಳ್ಬೇಕು. ಆದ್ರೆ ಮೀನುಗಾರಿಕೆ ವಿಷಯಕ್ಕೆ ಬಂದ ಕೂಡಲೇ ಏಕಾಏಕಿ ನಿರ್ಧಾರವನ್ನ ಯಾವ ರೀತಿಯಲ್ಲಿ ಇವು ತೆಗೆದುಕೊಂಡ್ರು ಅಂತ ಒಂದು ಸಮಂಜಸವಾಗಿ ಮೂಡುತ್ತೆ. ಆದ್ರೆ ಇನ್ನೊಂದು ಹೇಳಿದ್ರೆ, ಗೋವಾ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಒಂದು ಕೂಲಂಕುಷವಾಗಿ ಒಂದು ಸಭೆಯನ್ನು ನಡೆಸಬೇಕಾಗತ್ತೆ. ಸಭೆಯನ್ನು ನಡೆಸಿ ಅಲ್ಲಿ ಮೀನುಗಾರರ ಒಂದು ಸಮಿತಿ ಇರುತ್ತೆ, ಆ ಸಂಘಟನೆ ಇರುತ್ತೆ, ಅವ್ರನ್ನೆಲ್ಲರೂ ವಿಚಾರವನ್ನ ಮಂಡಿಸಿ
ತದನಂತರದಲ್ಲಿ ವಿಚಾರಗಳನ್ನ ಪಬ್ಲಿಕ್ ಗೆ ಟ್ರಾನ್ಸ್ಫರ್ ಮಾಡಬೇಕೆ ಹೊರತು ಏಕಾಏಕಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡು ಸಾರ್ವಜನಿಕರ ಹೊಟ್ಟೆ ಮೇಲೆ ಹೊಡೆಯುವುದು ಎಷ್ಟು ಸಮಂಜಸ? ಯಾಕೆಂದ್ರೆ ಸರ್ಕಾರಗಳು, ಸಂಸ್ಥೆಗಳು, ಇಲಾಖೆಗಳು ಸಾರ್ವಜನಿಕರ ರಕ್ಷಣೆಯಾಗಿ ಇರಬೇಕು. ಎಲ್ಲಾ ಸಂಸ್ಥೆಗಳು, ಮೀನುಗಾರಿಕಾ ಇಲಾಖೆ ಇದೆ, ಅಥವಾ ಜಿಲ್ಲಾಡಳಿತ ಇದೆ, ಅದಕ್ಕೆ ಸರ್ಕಾರಗಳಿದೆ, ಇವೆಲ್ಲ ಕೂಡ ಒಂದು ಸಂಘ ಸಂಸ್ಥೆಗಳ ಒಂದು ನಿರ್ಧಾರವನ್ನ ಕೈಗೊಂಡು ಅವರೆಲ್ಲ ಸಭೆಯನ್ನ ಕರೆಸಿ ತದನಂತರದಲ್ಲಿ ಮುಂದಿನ ಪರ್ಯಾಯ ವ್ಯವಸ್ಥೆ ಏನು ಇವೆಲ್ಲ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲಾ ಉತ್ಪನ್ನಗಳು ಕರ್ನಾಟಕದಿಂದ ಬೇಕು, ಹೊರ ರಾಜ್ಯದಿಂದ ಬೇಕಂತ ಹೇಳಿದ್ರೆ, ಆದ್ರೆ ನಮ್ಮ ಕರಾವಳಿಯಿಂದ ಯಾಕೆ ನಿಷೇಧ ಮಾಡ್ತಾರೆ ಗೋವಾ ಸರ್ಕಾರ ಮೀನುಗಳನ್ನ? ಆದ್ರೆ ಎಲ್ಲಾ ಮೀನುಗಾರರು ಆಲ್ಮೋಸ್ಟ್ ಎಲ್ಲರೂ ಕೂಡ ಅವರ ಭವಿಷ್ಯವನ್ನ ರೂಪಿಸ್ಕೊಳ್ಳಿಕ್ಕೆ, ಅವರ ಮಕ್ಕಳ ಶಿಕ್ಷಣ ಜೀವನದಿಂದ ಹಿಡಿದು ಅವರ ಫ್ಯಾಮಿಲಿ ದಿನ ಮೇಂಟೆನೆನ್ಸ್ ತಗೊಂಡು ಕೂಡ ಮೀನುಗಾರಿಕಾ ಒಂದು ವೃತ್ತಿ ಏನ್ ಮಾಡ್ತಾರೆ ಅವರಿಗೆ ಒಂದು ಸಂಬಂಧಪಟ್ಟ ವಿಚಾರ. ಆದ್ರೆ ಅದನ್ನೇ ಕೂಡ ನಿಷೇಧ ಮಾಡೋದ್ರಿಂದ ಅದೆಷ್ಟೋ ಒಂದು ಮೀನು ಮಾರಾಟ ಮಾರರು ಏನಿದ್ದಾರೆ ಅಥವಾ ಮೀನನ್ನ ಹೋಗಿ ಸಂಗ್ರಹಿಸುವವರು ಏನಾದ್ರು ಅವರೆಲ್ಲ ಹೊಟ್ಟೆ ಮೇಲೆ ಹೊಡೆದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ವಾ? ಇಲ್ಲ ಸರ್, ಮತ್ತೊಂದು ಗಮನಿಸಬೇಕಾದ್ರೆ ಸರ್, ಅತಿಥಿಗಳು ಹೇಳಿದಾಗೆ ಗೋವಾದಲ್ಲಿ ನಮ್ಮ ಮೀನನ್ನು ತಡೆಯುವುದು ಬಿಟ್ಟು ರತ್ನಗಿರಿ ಮಹಾರಾಷ್ಟ್ರ ಕಡೆ ಹೋಗುವಂತ ಸರಬರಾಜು ಮಾಡುವ ಅದಲ್ಲಿ ನಮ್ಮ ವೆಹಿಕಲ್ ಅನ್ನು ತಡೀತಿದ್ದಾರೆ, ಅಲ್ಲಿ ಸಹ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಾರಿಗೆ ಈಗ ಟ್ರಾನ್ಸ್ಪೋರ್ಟ್ ಏನಿದೆ, ಟ್ರಾನ್ಸ್ಪೋರ್ಟ್ ಅನ್ನ ಎಲ್ಲಾ ಕಡೆ ನಿಷೇಧ ಅಂತ ಹೇಳಿದ್ರೆ ಕರಾವಳಿ ಮೀನುಗಳನ್ನ ಅಲ್ಲಿ ಹೋಗೋ ತಡೆದು ಅಂತ ಹೇಳಿದ್ರೆ ಹಾಗಾದ್ರೆ ವೈಷಮ್ಯ ಕಾರಣ ಇದು. ಯಾವುದೇ ರೀತಿಯ ಈ ಒಂದು ರಾಜಕೀಯ ಕುಮ್ಮಕ್ಕಿರ್ಬೋದು, ಅಥವಾ ಇನ್ನೊಂದೇನ್ ಹೇಳಿದ್ರೆ ಕರಾವಳಿ ಮೀನುಗಳು ಯಾವುದೇ ಈ ಕಾರಣಕ್ಕೂ ಬೇರೆ ನಮಗೂ ಮತ್ತೆ ಬೇರೆ ರಾಜ್ಯಗಳಿಗೂ ಟ್ರಾನ್ಸ್ಫರ್ ಆಗುವಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಕುಮ್ಮಕ್ಕಿದೆ. ಯಾಕೆಂದ್ರೆ ಇವಾಗ ಎಲ್ಲಾ ಇಲಾಖೆಗಳು ಕೂಡ ಆಲ್ಮೋಸ್ಟ್ ಯಾವುದೇ ಒಂದು ನೀವು ಕೆಲಸ ಮಾಡಕ್ ಹೋಗಿ ಲಂಚ ಇಲ್ಲದೆ ಯಾವ ಇಲಾಖೆಯೂ ಕೂಡ ಕೈ ಬಿಚ್ಚಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಲಂಚ. ಏನೇ ಒಂದು ನೀವು ಸಣ್ಣ ಕೆಲಸವನ್ನು ಮಾಡ್ಬೇಕಾದ್ರೂ ಒಳಗಿಂದೊಳಗೆ ಲಂಚ ನಡೀತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಕಮಿಟಿ ಅಥವಾ ಅವರಿಗೆ ಅವರು ಹೇಳಿರುವಂತ ಲಂಚಕ್ಕೋ ಅಥವಾ ಅವರು ಟ್ರಾನ್ಸ್ಪೋರ್ಟ್ ಮಾಡುವಾಗ ಬೇಕಾಗಿರುವಂತ ಸಕಲ ಸೌಲಭ್ಯಗಳನ್ನು ಅವರಿಗೆ ಕೊಡ್ಲೇ ಇರ್ಲಿಲ್ವೋ, ಅಥವಾ ಗೋವಾ ಸರ್ಕಾರಕ್ಕೆ ತೆರಿಗೆಯನ್ನ ಸರಿಯಾಗಿ ಕಟ್ತಾ ಇರ್ಲಿಲ್ವೋ, ಇವೆಲ್ಲ ಸಮಸ್ಯೆಗಳು ಮಧ್ಯೆ ಇರ್ಬೋದು. ಅವರ ಹಗ್ಗ ಜಗ್ಗಾಟದಲ್ಲಿ ಅದೆಷ್ಟೋ ಬಡ ಕಾರ್ಮಿಕರು ಅಥವಾ ಒಂದು ಬಡ ಮೀನುಗಾರರು ಇವತ್ತು ಮೂಲ ಗುಂಪಾಗ್ತಿದ್ದಾರೆ. ಮತ್ತೆ ಇನ್ನೊಂದಿದ್ರೆ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯ ಗತಿಯಾಗಿದೆ. ಯಾಕೆಂದ್ರೆ ಎಲ್ಲರೂ ಕೂಡ ಮೀನುಗಾರಿಕೆ ಮಾಡೋರು ಹೈಫೈ ಜನ ವಿಐಪಿಸ್ ಕೂಡ ಬಂದ್ ಮಾಡಲ್ಲಲ್ಲಿ. ಯಾಕೆಂದ್ರೆ ಬಡ ಕಾರ್ಮಿಕರು, ಮಧ್ಯಮ ಕಾರ್ಮಿಕರು ಮತ್ತೆ ದಿನದ ಒಂದು ಖರ್ಚನ್ನ, ಮನೆಯ ಖರ್ಚನ್ನ ಪ್ರಾಣದ ಹಂಗು ತೊರೆದೇ ಮೀನುಗಾರಿಕೆಗೆ ಹೋಗ್ತಾರೆ. ಅದನ್ನೆಲ್ಲ ಕೂಡ ಗಮನಿಸ್ಕೊಳ್ಬೇಕಾಗತ್ತೆ. ಏಕಾಏಕಿಯಾಗಿ ಸಡನ್ಲಿ ಇದನ್ನ ಬಂದ್ ಮಾಡಿಬಿಟ್ಟು ಹಿಂಗೆ ಆದೇಶವನ್ನ ಹೊರಡಿಸೋದಿದೆಯಲ್ಲ, ಇದು ನಿಜವಾಗ್ಲೂ ಸರ್ಕಾರಕ್ಕೂ ಮುಜುಗರ, ಎರಡು ಸರ್ಕಾರಗಳು ಒಂದು ವೈಮನಸ್ಯಕ್ಕೆ ನಿಜವಾದ ಕಾರಣ. ಯಾಕೆಂತ ಹೇಳಿದ್ರೆ ಪಬ್ಲಿಕ್ ಇವತ್ತು ಕೇಳಲ್ಲ ಸರ್ಕಾರಗಳ ಗಲಾಟೆ ಇರ್ಬೋದು ಏನ್ಬೋದು. ಯಾಕಂದ್ರೆ ಯಾವುದೇ ಇಲಾಖೆ ಇರ್ಬೋದು, ಯಾವುದೇ ಸರ್ಕಾರಗಳಿರ್ಬೋದು ಪಬ್ಲಿಕ್ ಪರವಾಗಿ ಇರ್ಬೇಕು. ಅವಾಗ ಮಾತ್ರ ಮುಂದಿನ ಸರ್ಕಾರ ಅವರು ಇದರಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಈ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುವಂತದ್ದು ಅಥವಾ ಇಂತ ಏಕಾಏಕಿ ನಿರ್ಧಾರವನ್ನು ಕೈಗೊಳ್ಳುವಂತದ್ದು ಇದೆಲ್ಲ ಒಂದು ಯಾವ ರೀತಿ ಸಮಂಜಸ? ಯಾವುದೇ ರೀತಿಯ ವಿಷಯವನ್ನ ಪ್ರಕಟ ಮಾಡದೆ ಸಡನ್ಲಿ ಆಗಿ ಕರಾವಳಿ ಮೀನುಗಳನ್ನ ನಿಷೇಧ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಹಾಗಾದ್ರೆ ಮೇಲೆ ಇಲಾಖೆ ಇದೆಯಲ್ವಾ, ಅವರ ಮಾತನ್ನ ಕೇಳ್ಬೇಕಾಗತ್ತಲ್ಲ. ಸೊ ಇಲಾಖೆ ಒಳಗೆ ಏನೋ ಗೊಂದಲ ಆಗಿದೆಯಾ? ಪಬ್ಲಿಕ್ ನಡುವೆ ಏನ್ ಸಾಮರಸ್ಯ ಅದನ್ನ ಕ್ಲಿಯರ್ ಮಾಡ್ಕೊಳ್ಬೇಕಲ್ಲ. ಅಥವಾ ಏನೋ ಟ್ರಾನ್ಸ್ಫರ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಂಚಕ್ಕೆ ಬೇಡಿಕೆ ಒಡ್ಡಿರ್ಬೋದು, ಅಥವಾ ಅವರಿಗೆ ಬರುವಂತ ಸಾಗಾಣಿಕೆ ಸಾಕಾಗ್ತಿರ್ಬೋದು, ಅಥವಾ ಒಂದು ಟೋಲ್ ವಿಷಯದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ತೆರಿಗೆ ವಿಷಯದಲ್ಲಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಸಮಥಿಂಗ್ ಆಗಿರ್ಬೇಕು. ಅದನ್ನ ಪಬ್ಲಿಕ್ ಗೆ ಅಥವಾ ಮೀನುಗಾರರ ಹೊಟ್ಟೆ ಮೇಲೆ ಹೊಡೆಯುವಂತದ್ದು ಇತ್ತಲ್ಲ, 100% ಇದು ಮಂಜಸವಲ್ಲ. ಮುಂದಿನ ದಿನಗಳಲ್ಲಿ ಬಹುದೊಡ್ಡ ದುರಂತ ಆಗಿ ಆಗ್ತದೆ. ಪ್ರತಿಭಟನೆಗಳಿರ್ಬೋದು, ಸ್ಟ್ರೈಕ್ ಇರ್ಬೋದು, ಮೀನುಗಾರ ಹೋರಾಟ ಇರ್ಬೋದು ಅಲ್ವಾ, ಇವೆಲ್ಲಕ್ಕೆ ಕಾರಣ ಆಗಿರುವಂತದ್ದು ಗೋ ಸರ್ಕಾರ ಇರ್ಬೋದು. ಅವರು ಕೂಡ ಕರ್ನಾಟಕ ಸರ್ಕಾರ ಜೊತೆಗೆ ಕೂಲಂಕುಷವಾಗಿ ಪರಿಶೀಲನವನ್ನ ಮಾಡಿ ತದನಂತರದಲ್ಲಿ ನಿರ್ಧಾರವನ್ನ ಮಾಡ್ಲಿ. ಅಥವಾ ಯಾವ್ಯಾವ ತಳಿಯ ಮೀನುಗಳನ್ನ ತಗೊಳ್ಬೇಕಾಗತ್ತೆ, ಯಾವ್ಯಾವ ತಳಿಗೆ ಯಾವ ರೀತಿಯ ಒಂದು ತೆರಿಗೆಯನ್ನ ವಿಧಿಸಬೇಕಾಗತ್ತೆ, ಯಾವ ಮಟ್ಟದಲ್ಲಿ ವಿಧಿಸಬೇಕಾಗುತ್ತೆ, ಅದನ್ನೆಲ್ಲ ಕೂಲಂಕುಷವಾಗಿ ಏಕಾಏಕಿ ನಿರ್ಧಾರವನ್ನ ತೆಗೆದುಕೊಳ್ಳೋದಿದೆಯಲ್ಲ, ಇದು ಮುಂದಿನ ಒಂದು ಅನಾಹುತಕ್ಕೆ, ದುರಂತಕ್ಕೆ. ಓಕೆ ಧನ್ಯವಾದಗಳು ಸರ್, ಸಂತೋಷ್ ಅವರೇ, ಧನ್ಯವಾದಗಳು. ಉತ್ತಮವಾಗಿ ಹೇಳಿದ್ರು ಅವರು. ಈ ಮೀನುಗಾರಿಕೆ ಎಂಬುದು ಬೇರೆ ವೈಷಮ್ಯಕ್ಕೆ ಮೀನುಗಾರಿಕೆಯಿಂದ ತಡಿತಾ ಇದ್ದಾರೆ. ಸಂತೋಷ್ ಅವರು ಲಂಚಾವತಾರ ಇರ್ಬೋದು, ಹಲವಾರು ಇರ್ಬೋದು, ಆದರೆ ಇದರಿಂದ ತೊಂದರೆ ಅನುಭವಿಸಿದನು ಮೀನುಗಾರ. ಅದೇ ಸರ್ಕಾರ ಅದಕ್ಕೆ ಮಧ್ಯಪ್ರವೇಶಿಸಬೇಕಂತ ನಮ್ಮ ಆಗ್ರಹ. ಯಾಕೆಂದರೆ ಸರ್ಕಾರ ಮಧ್ಯಪ್ರವೇಶದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಬಹಳಷ್ಟು ಕಷ್ಟ ಸಾಧ್ಯ. ಇಲ್ಲಾಂದರೆ ಉಗ್ರ ರೂಪದಲ್ಲಿ ಅದು ಬೇರೆ ರೀತಿಯ ಒಂದು ಹೋರಾಟಕ್ಕೆ ನಾವು ಮುಂದಾಗಬೇಕಾಗ್ತದೆ. ಮತ್ತು ನಾವು ಸಾಕಷ್ಟು ಮಾತಾಡ್ತಿದ್ವಿ ಈ ಬಜೆಟ್ನ ಬಗ್ಗೆ. ಬಜೆಟಲ್ಲಿ ಏನೂ ಆಗ್ತಾ ಇಲ್ಲ. ಹಾಗೆ ಈಗ ಡೀಸೆಲ್ ಸಬ್ಸಿಡಿ ಇರ್ಬೋದು, ಹಾಗೆ ಇರ್ಬೋದು, ಅಥವಾ ಈ ಡ್ರಡ್ಜಿಂಗ್ಗಳು, ಈಗ ಸಾಕಷ್ಟು ಬೋಟುಗಳು ಹೆಚ್ಚಾಗ್ತಿದೆ, ಅದಕ್ಕೆ ಬಂದರು ನಿರ್ಮಾಣ ಆಗ್ಬೋದು. ಯಾವ ರೀತಿಯಲ್ಲಿ ಆಗ್ತಾ ಇದೆ? ನಾನು ಹೇಳಿದೇನೆಂದರೆ ಯಾವುದೇ ಸರ್ಕಾರ ಈ ಬಜೆಟ್ನ ಒಂದು ಪ್ರೀ ಬಜೆಟ್ ಮಾಡಬೇಕು. ಆ ಬಜೆಟ್ನ ಸಂದರ್ಭದಲ್ಲಿ ಆ ಊರಿನ ಸಮಸ್ಯೆಗಳೇನುಂಟು, ಆ ಊರಿನ ಪ್ರಮುಖರನ್ನು ಅವರ ಅಭಿಪ್ರಾಯ ಸಂಗ್ರಹ ಮಾಡೋ ಮೂಲಕ
ಅದೊಂದು ಕಲೆಕ್ಟಿವ್ ಡಿಸಿಷನ್ ಆಗಿರಬೇಕು. ಇಲಾಖೆಯವರು ಸೇರಿಕೊಂಡು, ಜನಪ್ರತಿನಿಧಿಗಳು ಸೇರಿಕೊಂಡು ಆ ಕಲೆಕ್ಟಿವ್ ಡಿಸಿಷನ್ ಮೂಲಕ ಆ ಭಾಗದ ಇನ್ಫ್ರಾಸ್ಟ್ರಕ್ಚರಿಗೆ, ಆ ಭಾಗದ ಡೆವಲಪ್ಮೆಂಟಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಈಗ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಡ್ರಜ್ಜಿಂಗ್ ಇರ್ಬೋದು, ಆರ್ಬರ್ನ್ ಇರ್ಬೋದು, ಇದು ಬ್ರೇಕ್ ವಾಟರ್ನ ಸಮಸ್ಯೆಗಳಿರ್ಬೋದು, ಈ ರೀತಿಯ ಹಂತವಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಬಗ್ಗೆ ಒಂದು ಸ್ಟಡಿ ಮಾಡಬೇಕು. ಆ ಮೂಲಕ ಹಂತವಾಗಿ ಅದಕ್ಕೆ ಡೆವಲಪ್ಮೆಂಟಿಗೆ ಸ್ಕೀಮ್ಸನ್ನು ಮಾಡುವ ಮೂಲಕ ಗ್ರ್ಯಾಂಟನ್ನು ಬಿಡುಗಡೆ ಮಾಡಿದಾಗ ಮಾತ್ರ ಎಲ್ಲ ಮೀನುಗಾರಿಕೆ ಮಾತ್ರ ಅಲ್ಲ, ಇನ್ನಿತರ ಉದ್ದಿಮೆಗಳು ಕೂಡ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಓಕೆ ಸರ್, ಈಗ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಮೀನುಗಾರಿಕೆ ಬಗ್ಗೆ? ನಾನು ಈಗಾಗಲೇ ಹೇಳಿದಾಗೆ ಸರ್ಕಾರ ಮಧ್ಯಪ್ರವೇಶಿಸಬೇಕು, ತಕ್ಷಣ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದಲ್ಲಿ ಮುಂದಿನ ಅನಾಹುತಗಳಿಗೆ ಸರ್ಕಾರವೇ ಕಾರಣ ಆಗ್ತದೆ ಅಂತ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏಕೆಂದರೆ ಸ್ವಲ್ಪ ದಿನ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಬೋದು. ಏಕೆಂದರೆ ದಿನನಿತ್ಯ ಇದೇ ರೀತಿ ತಡೆಯುವಂಥ ಕೆಲಸಗಳಾದರೆ ನಾಳೆ ಸರ್ಕಾರ ಆ ನಷ್ಟವನ್ನು ಭರಿಸಬೇಕಾಗ್ತದೆ. ಏಕೆಂದರೆ ನಾವು ತನ್ನ ಮೀನಿಗೆ ಸರಿಯಾದ ಬೆಲೆ ಸಿಗದಿದ್ದಲ್ಲಿ ಒಂದು ರೀತಿಯಲ್ಲಿ ನಾವು ಭಾಳಷ್ಟು ನಷ್ಟವನ್ನು ಕಳೆದ ಹಲವಾರು ದಿನದಿಂದ ನಾವು ಅನುಭವಿಸ್ತಿದ್ದೇವೆ. ಆ ಸಂದರ್ಭದಲ್ಲಿ ಕೂಡ ಸರ್ಕಾರ ಯಾವ ರೀತಿ ಮಧ್ಯಪ್ರವೇಶಿಸಿದೆ, ಯಾವ ರೀತಿಯ ನಮಗೆ ಒಂದು ಪ್ರೋತ್ಸಾಹವನ್ನು ಕೊಡಲಿಲ್ಲ, ಅಂದರೆ ಆ ನಷ್ಟಕ್ಕೆ ಯಾವ ರೀತಿಯ ಒಂದು ಬೆಂಬಲ ಬೆಲೆ ಕೊಡುವ ರೀತಿಯಲ್ಲಿ ಕೊಡಲಿಲ್ಲ. ಅದರಿಂದಾಗಿ ಮುಂದಿನ ದಿನಗಳೀಗ ಈ ಪ್ರತಿಭಟನೆ ಮೂಲಕ ಯಾವ ನಷ್ಟವನ್ನು ಅನುಭವಿಸ್ತಲ್ಲ, ತಕ್ಷಣ ಮಧ್ಯಪ್ರದೇಶ ಅದನ್ನು ಪ್ರವೇಶಿಸಿ ಅದಕ್ಕೆ ಒಂದು ಪರಿಹಾರ ಕಾಣಬೇಕು. ಇಲ್ಲದ್ರೆ ಆದ ನಷ್ಟವನ್ನು ಸರ್ಕಾರ ಭರಿಸಬೇಕು. ಓಕೆ ಸರ್, ಇಷ್ಟೊತ್ತು ನಮ್ಮೊಂದಿಗೆ ಬಂದು ಈ ಚರ್ಚೆಯಲ್ಲಿ ತಮ್ಮ ಒಂದು ನೋವು ನಳಲನ್ನು ಹೇಳಿದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಗೋವಾದಲ್ಲಿ ನಮ್ಮ ಮೀನುಗಾರರಿಂದ ಮೀನಕ್ಕೆ ಹೇಗೆ ತಡೀತಿದ್ದಾರೆ, ಇದೆಲ್ಲ ಏನಿದೆ, ಈ ದ್ವೇಷದ ರಾಜಕಾರಣ ಇದೆ, ಯಾವಷ್ಟು ವೈಷಮ್ಯಗಳು ಮೂಡಿ ಬರ್ತಿದೆ, ಇದರಿಂದ ನಮ್ಮ ಮೀನುಗಾರರು ಯಾವ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಈ ತೊಂದರೆಯನ್ನು ನಮ್ಮ ರಾಜ್ಯಗಳ ನಡುವೆ ಹೇಗೆ ಸಮಸ್ಯೆಯನ್ನು ಪರಿಹರಿಸ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಮೀನಿಗೆ ಒಳ್ಳೆಯ ರೀತಿಯ ಬೆಲೆ ಸಿಗುತ್ತೋ ಯಾವ ರೀತಿ ಅಂತ ನೋಡ್ತಾ ಇರೋಣ ಈ ಮುಂದಿನ ಇನ್ನಷ್ಟು ಚರ್ಚೆಯೊಂದಿಗೆ. ಹಾಗೂ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅತಿಥಿಗಳು ಬಂದು ಅವರಷ್ಟು ತುಂಬ ಚರ್ಚೆ ಉತ್ತಮವಾದ ಮಾಹಿತಿಯನ್ನು ನೀಡಿದರು. ನೋಡ್ತಾ ಇರಿ ಸ್ಪಂದನ.